ಪ್ರತಿದಿನ 9 ಗಂಟೆಗೆ ಬೇರೆ ಬೇರೆ ವಿಚಾರಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಬಹುಶಃ ಇವತ್ತು ಒಂದು ಮಹತ್ವದ ವಿಚಾರವನ್ನು ನಿಮ್ಮೆದುರಿಗೆ ತೋರಿಸ್ತಾ ಇದ್ದೇವೆ. ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದು ಆಶ್ರಯ ಸ್ಪಂದನೆ, ಸ್ಪಂದನ ಫಲಶ್ರುತಿ. ಯಾವ ರೀತಿಯಲ್ಲಿ ಸ್ಪಂದನ ಫಲಶ್ರುತಿ ಆಯಿತು ಅಂತ ಕೇಳಿದರೆ, 1.5 ತಿಂಗಳ ಹಿಂದೆ ಒಂದು ರೀತಿಯ ಅಭಿಯಾನವನ್ನೇ ನಾವು ಮಾಡಿದ್ವಿ, ಕಾರ್ಯಕ್ರಮವನ್ನು ಮಾಡಿದ್ವಿ. ಬಡ ಹೃದಯಗಳ 2 ಬಡ ಜೀವಿಗಳ ಸಂಸಾರ ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅಥವಾ ಅವರ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ನಾವು ತೋರಿಸಿದ್ವಿ. ಅದೆಷ್ಟೋ ದಾನಿಗಳು ಇದೀಗ ಓಗೊಟ್ಟು ಬಂದು ಸ್ಪಂದನದ ಈ ಧ್ವನಿಗೆ ತಮ್ಮ ಧ್ವನಿಯನ್ನು ಕೂಡ ಸೇರಿಸಿ ಅವರಿಗೆ ಈಗ ಮನೆಯನ್ನು ಕಟ್ಟಿಸಿಕೊಟ್ಟಿದ್ದೀರಾ. ತಮಗೆಲ್ಲರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸುವಂತಹ ಒಂದು ವಿಶೇಷ ಕಾರ್ಯಕ್ರಮ ಇದು. ಆರಂಭದಲ್ಲಿ ಏನು ಎತ್ತ ಯಾವ ರೀತಿ ಅಂತ ಹೇಳಲಿಕ್ಕೆ 1 ತಿಂಗಳ ಹಿಂದೆ ಒಂದು ಸ್ಟೋರಿಯನ್ನು ನಾವು ಮಾಡಿದ್ವಿ. ಈ ಸ್ಟೋರಿ ಎಲ್ಲರ ಮೊಬೈಲ್ಗಳಲ್ಲಿ ಕೂಡ ಹರಿದಾಡಿತ್ತು, ಎಲ್ಲ ಕಡೆಗಳಲ್ಲಿ ಕೂಡ ಪ್ರಚಾರ ಆಗಿತ್ತು. ದುಬೈಯಿಂದ, ಬ್ಯಾರನ್ನಿಂದ, ಮುಂಬೈಯಿಂದ, ಬೇರೆ ಬೇರೆ ಮೂಲೆಗಳಿಂದ ಕರೆಗಳು ಬಂದಿತ್ತು. ಸ್ಪಂದನದ ಧ್ವನಿಗೆ ನಾವಿದ್ದೇವೆ ಸರ್, ನಾವು ನಿಮ್ಮೊಟ್ಟಿಗಿದ್ದೇವೆ ಅನ್ನುವಂಥ ಧ್ವನಿಗಳು ಬಂದಿತ್ತು. ಯಾವ ಆ ಪ್ಯಾಕೇಜ್ ಅಥವಾ ಯಾವ ಸ್ಟೋರಿ ಅಂತ ಮೊದಲಿಗೆ ನೋಡ್ಕೊಂಡು ಬರೋಣ. ಬಡತನವೆಂಬುದು ಬಡವರ ಪಾಲಿಗೆ ಶಾಪವೇ ವರವೇ ಎಂಬುದು ತಿಳಿಯದು. ಹೌದು, ತಮ್ಮ ಜೀವನದ ಉದ್ದಕ್ಕೂ ಬಡತನದಿಂದಲೇ ಜೀವನ ಸಾಗಿಸುತ್ತಿದ್ದಾರೆ ಸಂಜೀವ ಮಗವೀರ ಮತ್ತು ಕಮಲಾ ದಂಪತಿ. ಉದ್ಯಾವರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸಂಪಿಗೆ ನಗರದ ನಿವಾಸಿಗಳಾದ ಇವರು ಪಾಳು ಬಿದ್ದ ಮನೆಯಲ್ಲಿ ಜೀವನವನ್ನ ಸಾಗಿಸುತ್ತಿದ್ದಾರೆ. ಸುಮಾರು ವರ್ಷಗಳ ಹಿಂದೆ ಸ್ಥಳೀಯ ಗಣೇಶೋತ್ಸವ ಸಮಿತಿ ಮತ್ತು ಮೊಗವೀರ ಸಂಘಟನೆಯಿಂದ ಸಿಮೆಂಟ್ ಸೀಟಿನ ಮನೆ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಆದರೆ ಮನೆಯಲ್ಲಿ ಇಂದಿಗೂ ಶೌಚಾಲಯವಿಲ್ಲದೆ ಮನೆಯ ಅಂಗಳದಲ್ಲೇ ಶೌಚವನ್ನ ಮಾಡುತ್ತಿದ್ದಾರೆ. ಮೊಗವೀರ ಮತ್ತು ಕಮಲನವರು ತುಂಬಾ ಕಷ್ಟದಿಂದ ದಿನ ಕಳೆಯುತ್ತಿದ್ದಾರೆ. ಅವರು ಸ್ವಲ್ಪ ಕೂಲಿ ಕೆಲಸಕ್ಕೆ ಹೋಗ್ತಾರೆ, ಗಂಡ ಸ್ವಲ್ಪ ದುಡ್ಡು ತರ್ತಾರೆ. ಒಂದು ಅಡಿಗೆ ಮಾಡಿದರೆ 3 ದಿವಸ ಊಟ ಮಾಡ್ತಾರೆ. ಅವರಿಂದ ಏನಾಗುದಿಲ್ಲ, ಸ್ವಲ್ಪ ಎಲ್ಲ ಸಹಾಯ ಮಾಡಬೇಕು. ದೂರ ಸಂಬಂಧಿಕರು ಬಂದಿದ್ದಾರೆ, ಅವರು ಎಷ್ಟು ಹೆಲ್ಪ್ ಮಾಡ್ಬೋದು, ಎಲ್ಲರೂ ಸಹ ಹೆಲ್ಪ್ ಮಾಡಿ. ಅದು SMS ಮಾಡಬೇಕು ಅಂತ ಅವರಿಗೆ ಏನೂ ಗೊತ್ತಿಲ್ಲ, ಅದು ಡೆಡ್ ಆಗಿದೆ, ಏನು ರೇಷನ್ ಕಾರ್ಡ್ ಏನಿಲ್ಲ. ಮತ್ತು ಗೌರ್ಮೆಂಟ್ ಹಣ ಬರ್ತದೆ, ಅದು ಸಹ ಮಾಡಲಿಲ್ಲ. ಅವರಿಗೆ ಎಲ್ಲೆಲ್ಲಿ ಹೋಗ್ತಾರೆ, ಲೈಟ್ ಇಲ್ಲ ಮನೆಗೆ, ಅವರ ಮನೆ ಎಲ್ಲ ಹೋಗಿದೆ. ಸರಕಾರದಿಂದ ಸಿಗುವ ಯಾವುದೇ ಸೌಲಭ್ಯ ಸಿಗದೆ ಇವರು ವಂಚಿತರಾಗಿದ್ದಾರೆ. ಇವರ ಪಡಿತರ ಚೀಟಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗದೆ ಅಕ್ಕಿ ಕೂಡ ಸದ್ಯ ಸಿಗುತ್ತಿಲ್ಲ. ಅಲ್ಲದೆ ಈ ದಂಪತಿಗಳಿಗೆ ಮಕ್ಕಳಿಲ್ಲ, ಮನೆಯಲ್ಲಿ ದೀಪದ ವ್ಯವಸ್ಥೆಯೂ ಇಲ್ಲ. ಕಮಲಾ ಅವರು ಮೀನು ಮಾರಾಟ ಮಾಡಿ ಜೀವನವನ್ನ ಸಾಗಿಸುತ್ತಿದ್ದರು, ಗಂಡ ಕೂಲಿ ಕೆಲಸ ಮಾಡುತ್ತಿದ್ದರು. ಆದರೆ ಈಗ ಇವರಿಬ್ಬರಿಗೆ ದುಡಿಯಲು ಕಷ್ಟವಾಗುತ್ತಿದೆ. ಮನೆಗೆ ಹಾಕಲಾದ ಸಿಮೆಂಟ್ ಸೀಟು ಒಡೆದು ಹೋಗಿದೆ. ಆದ್ದರಿಂದ ಆಕಾಶವೇ ಇವರಿಗೆ ಹೊದಿಕೆಯಾಗಿದೆ. ಪ್ಲಾಸ್ಟಿಕ್ ಡಬ್ಬಿಯಲ್ಲಿ ನೀರು ತುಂಬಿಸಿ ಕುಡಿಯುವಂತಹ ಸ್ಥಿತಿ ಇವರಿಗೆ ಒದಗಿ ಬಂದಿದ್ದು, ದೇವರು ನಮ್ಮ ಪಾಲಿಗೆ ಇಲ್ಲ ಎನ್ನುತ್ತಿದ್ದಾರೆ ಈ ಕುಟುಂಬ. ಉದ್ಯಾವರ ಗ್ರಾಮ ಪಂಚಾಯಿತಿ ಮಾತ್ರ ತನ್ನ ವ್ಯಾಪ್ತಿಯಲ್ಲಿ ಇಂತಹದೊಂದು ಮನೆ ಇದೆ ಎಂದು ತಿಳಿಯದಿರುವುದು ನಮ್ಮೆಲ್ಲರ ದುರದೃಷ್ಟಕರ. ಕೆಲವು ವರ್ಷ ಲೆಕ್ಕ ಮಾಡಿದಂತೆ ಊರಿನದ್ದು ಬಾಯ್ತ ಮಾಡ್ತೀನಿ, ಊರಿನ ಆಗಲಿ ಕಾಟ್ಕೊಳ್ತೀನಿ. ಅವ್ರಿ ಪುರಾ ಬೋತು ನಡೆ ಕಡೆ ತೀರ್ತೀವಿ 2-3 ಸತಿ ಗುರಿಯ ಇಸಿ ದಾಲ ತೋಜಿ ಜಾಗಲ್ ಹೋಗಿ ನೀರು ಪನ್ಯಾಟಿರು ಅನ್ಸಿದ್ದಾರೆ. ಬೇಯ್ಪಡ್ದಾಗ ನೀರು ಕಂತ ಊರೋಡ ಆಗಲ್ಲ ನೀರು ಅಂತಿರ್ತಂದ್ರೆ ಅವೆಲ್ಲ ಅಡ್ಯಾಡಿದ್ರೆ ಬಂದಿದ್ದೀನಿ ನುಪ್ಪು ನಡ್ತೀನಿ ನೋಡಂತೆ ಇಲ್ಲ ಹಂಗೆ ಇದ್ದೈತಿ ಇಲ್ಲ ಇದ್ದಿ ದಾಳಲ್ಲಜ್ಜಿ ದಾಳಲ್ಲಜ್ಜಿ ದಾಳಜ್ಜೈತಿ ಅದಲ್ಲ ಒಂದು ಕುಳ್ಳೇರಿ ಇಲ್ಲ ಪಟ್ಟು ಬೊಗ್ಗೈನ ನೀಬಿನೊಂದಿ ನೀರೇಗೊಂದಿ. ಶೀಘ್ರವಾಗಿ ಮನೆ ಸರಿ ಮಾಡಬೇಕಾಗಿದೆ, ಶೌಚಾಲಯ ನಿರ್ಮಾಣ ಮಾಡಬೇಕಾಗಿದೆ, ವಿದ್ಯುತ್ ದೀಪ ವ್ಯವಸ್ಥೆ ಅಥವಾ ಸೋಲಾರ್ ದೀಪ ಅಳವಡಿಸಬೇಕಾಗಿದೆ. ಅಲ್ಲದೆ ಉದ್ಯಾವರ ವ್ಯಾಪ್ತಿಯ ಸಂಘ ಸಂಸ್ಥೆ ಅಥವಾ ದಾನಿಗಳು ಇವರ ಬಾಳಲ್ಲಿ ಬೆಳಕಾಗಬೇಕಾಗಿದೆ.
ನನ್ನ ಹತ್ರ ಏನು ಸಾಧ್ಯ ಇದೆ, ವಯಸ್ಸಾಗಿದೆ, ಈ ಹಿಂದೆ ಮೀನು ಮಾರಿ ಆದರೂ ಸಂಸಾರವನ್ನು ನಡೆಸ್ತಾ ಇದ್ದೆ, ಅಥವಾ ಮನೆಯನ್ನು ನೋಡಿಕೊಳ್ತಾ ಇದ್ದೆ, ಅಥವಾ ಹೊಟ್ಟೆಪಾಡಿಗೆ ಬೇಕಾಗುವಂಥ ಆಹಾರ ಪದಾರ್ಥಗಳನ್ನಾದರೂ ಖರೀದಿಸ್ತಿದ್ದೆ. ಈಗ ನನಗೆ ವಯಸ್ಸಾಗಿದೆ, ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ. ನನ್ನ ಬಳಿ ಇರುವಂಥ ಕರಿಮಣಿಯೂ ಕೂಡ ಚಿನ್ನದ್ದಲ್ಲ, ನಾನು ಹೇಗೆ ಮನೆಯನ್ನು ಕಟ್ಟಲಿ ಅನ್ನುವಂಥ ಆ ವೃದ್ಧಿಯ ಪ್ರಶ್ನೆ, ಆ ವೃದ್ಧೆಯ ಮನದಾಳದ ಅಳಲು ಅನೇಕರ ಮನೆ ಬಾಗಲನ್ನು ತಟ್ಟಿತ್ತು, ಅನೇಕರ ಹೃದಯವನ್ನು ತಟ್ಟಿತ್ತು. ಅದೆಷ್ಟೋ ಮಂದಿ ನಾವು ಮುಂದೆ ಬರ್ತೇವೆ ಅಂತ ಹೇಳಿದ್ರು, ಕೆಲವರು ಹಿಂದೆ ಹೋದರು. ಆದರೆ ಇದೀಗ ಯಾಂತ್ರಿಕ ಮೀನುಗಾರಿಕಾ ಸೊಸೈಟಿಯವರು, ಮಲ್ಪೆ ಯಾಂತ್ರಿಕ ಮೀನುಗಾರಿಕಾ ಸೊಸೈಟಿಯವರು ಅವರಿಗೆ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಮನೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ. ಅವ್ರು ಹೇಳ್ತಾ ಇದ್ರು, ನನಗೆ ಮಕ್ಕಳಿಲ್ಲ, ಮಕ್ಕಳಿದ್ದಿದ್ರೆ ಮಕ್ಕಳಾದರೂ ಕಟ್ಟಿಕೊಡ್ತಾ ಇದ್ರೇನೋ. ಇಲ್ಲ ಅಮ್ಮ, ನಿಮ್ಮ ಮಕ್ಕಳ ಸ್ಥಾನದಲ್ಲಿ ನಾವಿದ್ದೇವೆ ಅಂತ ಹೇಳಿ ಮಲ್ಪೆ ಯಾಂತ್ರಿಕ ಟ್ರೋಲ್ ಸೊಸೈಟಿಯವರು, ಮೀನುಗಾರ ಸೊಸೈಟಿಯವರು ಏನು ಈ ಒಂದು ಮನೆಯನ್ನು ಕಟ್ಟಿಕೊಟ್ಟಿದ್ದಾರೆ. ಮೊದಲಿಗೆ ಆರಂಭದಲ್ಲಿ ಅವರಿಗೆ ಒಂದು ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕುರಿತಾಗಿ ನಾವು ಮಾತಾಡ್ತೇವೆ. ಅವರ ಪರಿಸ್ಥಿತಿ ಯಾವ ರೀತಿ ಇತ್ತು, ಅಥವಾ ಆ ಬಡ ದಂಪತಿಗಳಿಗೆ ಅನೇಕ ವಿಚಾರಗಳನ್ನು ಅವರಿಗೆ ಜನರ ಎದುರಿಗೆ ಹಂಚಿಕೊಳ್ಬೇಕು ಅಂತಿದೆ. ನನ್ನ ಮಕ್ಕಳ ಸ್ಥಾನದಲ್ಲಿ ನಿಂತು ನನಗೆ ಮನೆ ಕಟ್ಟಿಸಿಕೊಟ್ಟಕ್ಕೆ ತಮಗೆಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸಬೇಕು ಅನ್ನುವಂತಹ ಮಾತು ಮನಸ್ಸಿನಲ್ಲಿದೆ. ಆದರೆ ಅವರಿಗೆ ಇವತ್ತು ಬರಲಿಕ್ಕೆ ಸಾಧ್ಯವಾಗಲಿಲ್ಲ. ಇದೀಗ ನಮ್ಮೊಟ್ಟಿಗೆ ಚರ್ಚೆಯನ್ನು ಮಾಡಲಿಕ್ಕೆ ಅಥವಾ ಈ ಕುರಿತಾಗಿ ಮಾತಾಡಲಿಕ್ಕೆ ಇಬ್ಬರು ಅತಿಥಿಗಳಿದ್ದಾರೆ. ಆರಂಭದಲ್ಲಿ ಅವರ ಕಮಲಾ ಅವರ ಸಂಬಂಧಿಕರಾಗಿರ್ತಕ್ಕಂತಹ ಪುರಂದರ್ ಕೋಟ್ಯಾನ್ರವರು ನಮ್ಮೊಟ್ಟಿಗಿದ್ದಾರೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದ್ರ ಜೊತೆಯಲ್ಲೇ ಈ ಭಾಗದ ಓರ್ವ ಹಿರಿಯ ಸಮಾಜ ಸೇವಕರಾಗಿರ್ತಕ್ಕಂತಹ ವಿಶು ಶೆಟ್ಟಿ ಅಂಬಲ್ಪಾಡಿ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪುರಂದರ್ ಅವರಲ್ಲಿ ಅವರ ಪರಿಸ್ಥಿತಿ ಹೇಗಿತ್ತು ಸರ್ ಆರಂಭದಲ್ಲಿ, ಅಥವಾ ಸ್ಪಂದನದ ಈ ವರದಿಯನ್ನು ಮಾಡೋ ಮೊದಲಿಗೆ ಹೇಗಿತ್ತು ಅವರ ಪರಿಸ್ಥಿತಿ ಅನ್ನುವಂಥದ್ದು? ನಾವು ಅಂದರೆ ನಮ್ಮ ಅಣ್ಣನ ಒಂದು ಗೃಹ ಪ್ರವೇಶದ ಈ ಶುಭ ಸಂದರ್ಭದಲ್ಲಿ ನಮ್ಮ ಚಿಕ್ಕಮ್ಮನವರು ಇಂಥ ಕಡೆ ಇದ್ದಾರೆ ಅಂತೇಳಿ ನಮಗೆ ತಿಳಿದು ಅಲ್ಲಿಗೆ ಒಂದು ಪತ್ರಿಕೆ ಕೊಡುವ ಅಂತ ನಾವು ಹೊರಟಿದ್ವಿ. ಆ ಪತ್ರಿಕೆ, ಗೃಹ ಪ್ರವೇಶದ ಪತ್ರಿಕೆ ಕೊಡುವ ಸಮಯದಲ್ಲಿ ಇವರ ಸ್ಥಿತಿ ನೋಡುವಾಗ ನಿಜವಾಗ್ಲೂ ಮನಸ್ಸಲ್ಲಿ ದುಃಖವಾಯಿತು, ತುಂಬ ಬೇಸರ ಆಯಿತು. ಇವರು ಈ ಥರ ಇದ್ದಾರೆ ಅಂತೇಳಿ ನಮಗೆ ಗೊತ್ತೇ ಇಲ್ಲದ ಪರಿಸ್ಥಿತಿ ಆಗಿ ಹೋಯ್ತಲ್ಲ ಅಂತೇಳಿ. ಆವಾಗ ನಾವು ಹೇಳಿದ್ವಿ, ನಾವು ಹೋಗುವ ಪರಿಸ್ಥಿತಿ ನೋಡಿದಾಗ ಮನೆ ಕಂಪ್ಲೀಟ್ ಮೇಲ್ಗಡೆ ಓಪನ್ ಆಗಿತ್ತು, ಇದು ತಗಡು ಶೀಟು ಓಪನ್ ಆಗಿ ಮಳೆ ನೀರು ಇಡೀ ಮನೆ ಫುಲ್ಲು ನೀರಿದೆ. ಆ ನೀರು ನಿಂತು ಸೊಳ್ಳೆಗಳಾಗಿದೆ, ಮನೆ ತುಂಬ ಸೊಳ್ಳೆಗಳಾಗಿದ್ದು. ನಾವು ಪರಿಸ್ಥಿತಿ ಕೇಳಿದಾಗ ಸುಮಾರು ಸಮಯ ಆಯಿತು, ಇದೇ ಮಳೆಗಾಲ ಇಡೀ ನಾವು ಇದೇ ಥರ ನಾವು ಜೀವನ ಮಾಡಿದ್ವಿ ಅಂತ ಅವ್ರು ನಮ್ಮ ಹತ್ರ ಹೇಳಿದರು. ಕೂಡಲೇ ನಾವು ಅವತ್ತು ಅವರಿಗೆ ಇದಕ್ಕೆ ಇನ್ವೈಟ್ ಮಾಡಿ ಗೃಹ ಪ್ರವೇಶಕ್ಕೆ ಟರ್ಪಾಲ್ ವ್ಯವಸ್ಥೆ ಮಾಡಿ ಒಂದು ಟರ್ಪಾಲ್ ಹಾಕಿ ಕೊಟ್ಟಿವಿ ಅದೇ ದಿನ. ಮತ್ತೆ ನಾವು ಮನಸ್ಸಿಗೆ ಬಂತು, ಇದನ್ನು ಏನಾದರೂ ಮಾಡಿ, ನಮ್ಮಿಂದ ಭಾಳ ಆರ್ಥಿಕವಾಗಿ ನಾವು ಹಿಂದೆ ಇದ್ದೇವೆ, ನಮ್ಮಿಂದ ಆಗದಿದ್ದರೂ ಸಮಾಜದಲ್ಲಿ ಸಂಘ ಸಂಸ್ಥೆಗಳ ಮುಖಾಂತರ ಆದರೂ ಇವರಿಗೆ ಏನಾದರೂ ಒಂದು ಮಾಡಲೇಬೇಕಂತೇಳಿ ನಾವು ಅವತ್ತೇ ನಿರ್ಧಾರ ಮಾಡಿ ನಮ್ಮ ಆತ್ಮೀಯರಾದಂಥ ಧೀರಾಜ್ ಶೆಟ್ಟಿ ಅಂತ ಶಿರ್ವದವರಿದ್ದರು, ಅವರ ಹತ್ರ ಹೇಳಿದೆ ನಾನು. ಅವರು ಯಾರ ಮುಖಾಂತರ ಏನು ಪತ್ರಿಕೆಯವರನ್ನು ಸಂಪರ್ಕಿಸಿ ಅದು ನಮ್ಮ ಸ್ಪಂದನ ಚಾನಲ್ನ ಪ್ರಮೋದ್ ಸುವರ್ಣ ಅವರನ್ನು ಸ್ಪಂದಿಸಿದ್ದೀವಿ ನಾವು. ಪ್ರಮೋದ್ ಸುವರ್ಣ ಅವರು ಕೂಡ ಸದ್ಯದಲ್ಲಿ ಸೇರ್ಲಿಕ್ಕಿದ್ದಾರೆ. ಹೌದು, ನಾನು ವಿಶು ಶೆಟ್ಟರಲ್ಲಿ. ಸೊ ಬಡ ಕುಟುಂಬ ಅಥವಾ ವೃದ್ಧ ದಂಪತಿಗಳು ಅವರು ಮಾತಾಡ್ತಾ ತಿಳಿಸ್ತಾ ಇದ್ರು, ರೇಷನ್ ಕಾರ್ಡ್ ಕೂಡ ಅವರಿಗೆ ಇರ್ಲಿಲ್ಲ. ಎಲ್ಲಿಯವರೆಗೆ ಸ್ಪಂದನ ಅವರ ಮನೆ ಬಾಗಿಲಿಗೆ ಹೋಗೋವರೆಗೆ ಅನ್ನಕ್ಕೂ ಕೂಡ ಗತಿ ಇಲ್ಲದೆ, ಅಥವಾ ಎಲ್ಲೋ ಕೆಲಸ ಮಾಡಿ ಇವರಿಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಗಂಡ ಕೆಲಸ ಮಾಡಿ ತಂದ್ರೆ ಅದರಲ್ಲಿ ಊಟ ಮಾಡಬೇಕು, ಈ ರೀತಿಯಾಗಿ ಸಂಸಾರವನ್ನು ನಡೆಸಬೇಕಾಗಿತ್ತು. ಜೀವನವನ್ನ ಯಾಕಾದ್ರೂ ನಮ್ಮ ಪಾಲಿಗೆ ದೇವರೇ ಇಲ್ವೇನೋ ಅನ್ನುವ ರೀತಿಯಲ್ಲಿ ಅವರು ಬದುಕ್ತಾ ಇದ್ರು. ಸರ್, ಇಂತಹ ಅನೇಕ ಪ್ರಸಂಗಗಳನ್ನ ತಾವು ನೋಡಿದ್ದೀರಿ. ಇದನ್ನ ನೋಡಿದಾಗ ತಮ್ಗೆ ಏನ್ ಅನಿಸ್ತದೆ? ನೋಡಿ, ರಾಜ ಪ್ರತ್ಯಕ್ಷ ದೇವತೆ ಅಂತ ನಾವು ಹೇಳ್ತೇವೆ. ನಮ್ಮ ಸರ್ಕಾರ ಹೇಳುವುದು ನಮಗೆ ಯಾವುದೇ ಪ್ರತಿಯೊಬ್ಬ ವ್ಯಕ್ತಿಯನ್ನು ಒಂದು ರಕ್ಷಣೆ ಮಾಡುವಂಥದ್ದು. ಪ್ರತಿ ಹಳ್ಳಿಯಲ್ಲಿ ಕೂಡ, ಪ್ರತಿ ಪ್ರದೇಶದಲ್ಲಿ ಕೂಡ ಪ್ರತಿ ಮನೆಯ ಜನಗಣತಿ ಆಗ್ತದೆ, ವಿಷಯ ಆಗ್ತದೆ. ಅಂಗನವಾಡಿ ಕಾರ್ಯಕರ್ತರಿಂದ ಹಿಡಿದು MLA ತನಕ MP ತನಕ ಸಹ ಎಲ್ಲರೂ ಬರ್ತಾರೆ, ಅದರಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾರೆ. ಅವರೆಲ್ಲರಿಗೂ ಅವ್ರ ಗಮನಕ್ಕೆ ಬರದೇ ಇತ್ತ. ಇದು ಉಂಟಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯ ಖಂಡಿತ. ಜಿಲ್ಲಾಡಳಿತ ಇಂತಹ ಒಂದು ಪ್ರಕರಣಗಳಲ್ಲಿ ಜಿಲ್ಲಾಡಳಿತಕ್ಕೆ ಅಷ್ಟು ಕೂಡ ಒಂದು ವಿಶೇಷವಾದ ಮುತುವರ್ಜಿ ವಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ ಅಂತ ಆದರೆ ನಿಜವಾಗಿ ಇದು ಸಂವಿಧಾನಕ್ಕೆ ವಿರುದ್ಧ. ಖಂಡಿತ ಇದಕ್ಕೆ ಆ ರೆಕಾರ್ಡ್ ಇಲ್ಲ, ಈ ರೆಕಾರ್ಡ್ ಇಲ್ಲ, ಅದಿಲ್ಲ, ಇದಿಲ್ಲ ಹೇಳಲಿಕ್ಕೆ ಇಲ್ಲ. ಅವೇನು ವಲಸೆ ಬಂದವರಲ್ಲ, ಬಾಂಗ್ಲಾದೇಶದವಲ್ಲ, ಪಾಕಿಸ್ತಾನದವರಲ್ಲ. ಇವರು ನಮ್ಮ ಜನರು, ಭಾರತೀಯ ಒಂದು ಪ್ರಾಮುಖ್ಯವಾದ ಪ್ರಜೆಗಳು. ಅಂತಹ ಒಂದು ಪ್ರಜೆಗಳು ಕೂಡ ಹಿರಿಯ ಜೀವ. ಅವರ ಬಗ್ಗೆ ಒಂದು ನಿರ್ಲಕ್ಷ್ಯ ಅಂದರೆ ಅದು ತುಂಬ ಬೇಜಾರು. ಆದರೆ ಇವತ್ತಿನ ದಿನ ಈಗ ನೋಡುವಾಗ ಸ್ಪಂದನ ಟಿವಿಯ ನಮ್ಮ ರಿಪೋರ್ಟರ್ ಅವರು ಮಾಡಿದ ಒಂದು ಕೆಲಸದಲ್ಲಿ ಖಂಡಿತ ಒಂದು ದೊಡ್ಡ ಸ್ಪಂದನೆ ಸಿಕ್ಕಿದ್ದು. ಇದು ನಿಜವಾಗಿ ಒಂದು ಸಮಾಜಕ್ಕೆ ಸಿಕ್ಕಿದ ಜಯ, ಸ್ಪಂದನದ ಹೋರಾಟಕ್ಕೆ ಸಿಕ್ಕಿದ ಜಯ, ಜನರಿಗೆ ಸಿಕ್ಕಿದ ಮಾಹಿತಿ, ಜನರಿಗೆ ಸಿಕ್ಕಿದ ಮಾದರಿ. ಯಾಕಂದರೆ ಇಂಥ ಅಷ್ಟೋ ಜನ ಇರ್ಬೋದು.
ಇವತ್ತಿನ ದಿವಸದಲ್ಲಿ ಸರ್ಕಾರ ಮಾಡುವ ಕೆಲಸವನ್ನು ಜನಸಾಮಾನ್ಯರ ಕಿವಿಗೆ ಮಾಧ್ಯಮ ಮುಖಾಂತರ ದೊಡ್ಡ ಒಂದು ಕೆಲಸ ಆಗ್ತಾ ಇದೆ, ಅದೊಂದು ದೊಡ್ಡ ಯೋಜನೆ ಆಗ್ತಾ ಇದೆ. ಅದು ತುಂಬ ಜನರಿಗೆ ಮುಟ್ಟಿ ಬಹಳಷ್ಟು ಸಕಾರಾತ್ಮಕ ಕೆಲಸಗಳು ಈಗಾಗಲೇ ಪ್ರತಿ ದಿವಸ ಆದಾಗ ಆಗ್ತಾ ಇದೆ. ಈ ಬಗ್ಗೆ ಸರ್ಕಾರ ಇದ್ದ ಅಧಿಕಾರಿಗಳಿಗೆ ಒಂದು ರೀತಿಯಲ್ಲಿ ನಾಚಿಕೆ ಆಗಬೇಕು. ಯಾಕಂದರೆ ಈ ರೀತಿ ಕೂಡ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ. ಇವರಿಗೆ ಬೇಕಾಗುವ ಇವತ್ತು ಒಂದು ಮೀಟಿಂಗ್ ಆದರೆ 10,000 20,000 ಬಿಸ್ಲೇರಿ ನೀರು ಹುಡಿ ಆಗ್ತದೆ, 40-50 ರೂಪಾಯಿ ಟಿಫಿನ್ ಆಗ್ತದೆ. ಇವರಿಗೆ ಕೊಡ್ಲಿಕ್ಕೆ ಆಸ್ಪದ ಎಲ್ಲ ಹೇಳ್ತಾರಲ್ಲ, ಇವರಿಗೇನು ಮನೆಯಲ್ಲಿ ತಿನ್ಲಿಕ್ಕಿಲ್ವ ನಮ್ಮ ಅಧಿಕಾರಿಗಳಿಗೆ? ಆ ಹೋಟ್ಲ್ ಬಿಲ್ಲನ್ನು ಕೊಡ್ಲಿಕ್ಕೆ ಮನಸ್ಸಿದ್ರೆ ಬೇಕಾದಷ್ಟು ಕ್ರಮ ಉಂಟು. ಅವರಿಗೆ ಬೇಕಾಗುವ ಕೆಲಸ ಮಾಡಬೇಕಾದ್ರೆ ಯಾವುದೋ ರೀತಿಯಲ್ಲಿ ಮಾಡ್ತಾರೆ. ಮೊಬೈಲ್ ಬಿಲ್ಗಳನ್ನ ಸರ್ಕಾರ 15,000 ನೀಡ್ತಾ ಇದೆ. ಅವರು ಯಾವ ರೀತಿ ಸಹ ಅದನ್ನು ಮಾಡ್ಲಿಕ್ಕೆ ಆಗ್ತದೆ, ಅಡ್ಜಸ್ಟ್ಮೆಂಟ್ ಮಾಡುವಲ್ಲಿ ಮಾಡುದಿಲ್ವಾ? ಎಲ್ಲಿ 1% ಒಂದು 5% ಭ್ರಷ್ಟಾಚಾರ ಇಲ್ಲದೆ ಇರ್ಬೋದು, 95% ಭ್ರಷ್ಟಾಚಾರ ಇವತ್ತು ನಡೀತಾ ಉಂಟು. ಇಂಥವರಿಗೆ ಒಂದು ಸ್ಪಂದನೆ ಕೊಡುದು ಅವರ ಒಂದು ದಿವಸದ ಖರ್ಚಿನ ಖರ್ಚು. ಅವರಿಗೆ ನೀರು ಕೊಡ್ಲಿಕ್ಕೆ ನಮಗೆ ಅಧಿಕಾರವಿಲ್ಲ, ಅವರಿಗೆ ಆಧಾರ್ ಕಾರ್ಡ್ ಇಲ್ಲ ಅಥವಾ ರೇಷನ್ ಕಾರ್ಡ್ ಇಲ್ಲ, ಅದೆಲ್ಲ ಅದು ಭಾರತದ ಪ್ರಜೆಯಾಗಿ ಅವ್ರು ಇರ್ಲಿಲ್ಲ ಅಂತ ಹೇಳಿ. ಸರ್, ನಾನು ತಮ್ಮೊಟ್ಟಿಗೆ ಚರ್ಚೆಯನ್ನು ಮಾಡ್ತೇನೆ. ನಮ್ಮೊಟ್ಟಿಗೆ ಒಬ್ಬರು ನೇರ ಸಂಪರ್ಕದಲ್ಲಿದ್ದಾರೆ. ಓರ್ವ ಮಹಾನ್ ವ್ಯಕ್ತಿ ಅಂತ ನಾನು ಹೇಳ್ತೇನೆ ಸದ್ಯದ ಮಟ್ಟಿಗೆ. ಯಾಕಂತ ಹೇಳಿದ್ರೆ ಅನೇಕರು ಈ ಒಂದು ಪ್ಯಾಕೇಜ್ ಅನ್ನ ನಾವು ಮಾಡಿದಾಗ, ಈ ಒಂದು ಸ್ಟೋರಿಯನ್ನ ಮಾಡಿದಾಗ ಕಮಲಾರವರ ಆ ಒಂದು ಮನೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನುವುದನ್ನ ನಾವು ನೋಡ್ತಾ ಇರುವಂತ ಸಂದರ್ಭದಲ್ಲಿ ಅನೇಕರು ಇದೇ ವಿಚಾರದ ಕುರಿತಾಗಿ ಮಾತಾಡಿದ್ರು. ಆದ್ರೆ ತಾನಿದ್ದೇನೆ ಅಂತ ಹೇಳಿ ಮುಂದೆ ಬಂದಂತಹ ಮಲ್ಪೆ ಯಾಂತ್ರಿಕ ಟ್ರೋಲ್ ಬೋಟ್ ಮೀನುಗಾರರ ಸೊಸೈಟಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಗುಂಡು ಪಿ ಅಮೀನ್ ರವರು ಇದೀಗ ನಮ್ಮೊಟ್ಟಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಗುಂಡು ಪಿ ಅಮೀನ್ ರವರೇ, ನಮಸ್ತೆ. 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 ತಮಗೆ ಆರಂಭದಲ್ಲೇ ದೊಡ್ಡ ತುಂಬು ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ಸ್. ಬಹುಶಃ ಎಲ್ಲೋ ಒಂದು ಕಡೆ ಭಾರತದ ಪ್ರಜೆ ಅಲ್ವೇನೋ ಅನ್ನುವ ರೀತಿಯಲ್ಲಿ ಅವರು ಬದುಕ್ತಾ ಇದ್ರು. ಆ ಮನೆಯ ಆ ಊರಿನ ಆಸುಪಾಸಿನವರಿಗೆ ಕಮಲಾರವರ ಮನೆ ಅಲ್ಲಿದೆ ಅನ್ನೋದೇ ಗೊತ್ತಿರಲಿಲ್ಲ. ತಾವು ಹೋಗಿ ಅವರಿಗೆ ಮನೆಯನ್ನು ನಿರ್ಮಾಣ ಮಾಡಿ ಕೊಟ್ಟಿದ್ದೀರಿ. ಸರ್, ತಮ್ಗೇನ್ ಅನ್ನಿಸ್ತಾ ಇದೆ? ತಾವೇನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅಲ್ಲ, ಇದು ಮನೆ ನಿರ್ಮಾಣ ಮಾಡಿದ್ದು ನಮಗೊಂದು ಸಿಕ್ಕಿದ ಅವಕಾಶ ಅಂತ ಭಾವಿಸ್ತೇವೆ. ಬಹುಶಃ ಅದು ನಮ್ಮ ಮಲ್ಪೆಯಿಂದ ಒಂದು 5 ಕಿಲೋಮೀಟರ್ ದೂರದಲ್ಲಿ ಇದ್ರು ಕೂಡ ನಮಗೆ ಗೊತ್ತಾಗ್ಲಿಲ್ಲ. ನಮ್ಮ ವಾಹಿನಿಯಿಂದ ಬಂದಂತ ವಿಡಿಯೋ ಕ್ಲಿಪ್ಪಿನಿಂದ ಸೊಸೈಟಿಯ ಡೈರೆಕ್ಟರ್ನವರಿಗೆ ಗೊತ್ತಾಗಿ ಅವರು ಮೀಟಿಂಗ್ ನಲ್ಲಿ ಗಮನಕ್ಕೆ ತಂದಾಗ ಅದನ್ನು ಸ್ಥಳ ಪರಿಶೀಲನೆ ಮಾಡಿ ಅದು ಸತ್ಯಾಸತ್ಯತೆ ಗೊತ್ತಾಯಿತು. ಅದೊಂದು ವಾಸ್ತವ ಸಂಗತಿ ಅಂತ ಹೇಳಿ ಮಾನವೀಯತೆಯಿಂದ ನಾವು ಅದು ನಮ್ಮ ಸೊಸೈಟಿಯ ವತಿಯಿಂದ ನಮ್ಮ ಎಲ್ಲರ ಒಂದು ಸಹಕಾರದೊಂದಿಗೆ ಅದನ್ನು ಮಾಡುವಂತ ಯೋಗ ನಮ್ಗೆ ಬಂದಿದೆ ಅಂತ ಹೇಳ್ಬೋದಷ್ಟೇ. ಸೊ ಆ ಯೋಗ ನಮಗೆ ಬಂದಿದೆ ಅಂತ ತಾವು ಹೇಳ್ತಾ ಇದ್ದೀರಿ. ಹೌದು ಸರ್, ಎಲ್ಲೋ ಒಂದು ಕಡೆ ಆ ವೃದ್ಧ ದಂಪತಿಗಳನ್ನ ಇದೇ 2 ತಿಂಗಳ ಹಿಂದೆ ಹೋಗಿ ಸ್ಪಂದನದ ವರದಿಗಾರರು ಮಾತಾಡಿಸುವಾಗ ನಮ್ಗೆ ದೇವರೇ ಇಲ್ವೇನೋ ಅಂತ ಅವ್ರು ಹೇಳ್ತಾ ಇದ್ರು, ಕಣ್ಣೀರನ್ನ ಹಾಕ್ತಾ ಇದ್ರು. ಆದ್ರೆ ಒಂದಂತೂ ಸತ್ಯ ಸರ್, ನೀವು ಮನೆ ಕಟ್ಟಿಸಿದ ಬಳಿಕ ಅವರ ಮುಖದಲ್ಲಿ ಮಂದಹಾಸ ಮೂಡಿದೆ. ಇಲ್ಲ, ದೇವರಿದ್ದಾನೆ, ದೇವರ ರೂಪದಲ್ಲಿ ಯಾರಾದ್ರೂ ನಮ್ಮೊಟ್ಟಿಗೆ ಇರ್ತಾರೆ ಅಂತ ಹೇಳಿ ಅವರಲ್ಲಿ ಭರವಸೆ ಮೂಡಿದೆ. ಅಲ್ಲ, ದೇವರಿಗೆ ಇವರು ಅಂತ ಹೇಳಿ ದೊಡ್ಡ ಮಾತು ಬೇಡ, ಅದು ಅಂತ ಹೆಗ್ಗಳಿಕೆ ಕೂಡ ನಮಗಿಲ್ಲ. ಅದು ಎಲ್ಲಿ ಒಂದು ಸಾರ್ಥಕವಾದಂತ ಕೆಲಸ ನಮ್ಮಿಂದ ಆಗಿದೆ ಅಂತ ಹೇಳುವ ಧನ್ಯತಾ ಭಾವನೆ ಇದೆ ಅಷ್ಟೇ. ಧನ್ಯತಾ ಭಾವ ತಮ್ಮಲ್ಲಿ ಇದೆ. ಸರ್, ತಮ್ಮ ಈ ಒಂದು ಸಂಸ್ಥೆಯಿಂದ ಅಥವಾ ಅಧ್ಯಕ್ಷರು ಯಾಂತ್ರಿಕ ಟ್ರೋಲ್ ಬೋಟ್ ಮೀನುಗಾರರ ಸೊಸೈಟಿಯಿಂದ ಇಂತಹ ಕೆಲಸಗಳು ಇನ್ನು ಮುಂದೆ ಕೂಡ ಸಾಗ್ತಾ ಇರಲಿ. ಆ ದೇವರು ತಮಗೆ ಮಾಡುವಂತಹ ಒಂದು ಕೈಂಕರ್ಯವನ್ನು ಮಾಡುವಂತಹ ಸಹಾಯವನ್ನು ಆ ದೇವರು ಮಾಡಲಿ ಅಂತ ಹೇಳ್ತಾ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಕ್ಕಾಗಿ ಧನ್ಯವಾದಗಳು ಸರ್. ಸೊ ಅಧ್ಯಕ್ಷರು ಮಾತಾಡಿದ್ರು, ಅವರಿಗೆ ಮನೆಯನ್ನು ನಿರ್ಮಾಣ ಮಾಡಿ ಕೊಟ್ಟಂಥವ್ರು. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಅವರಿಗೆ ಆಧಾರ್ ಕಾರ್ಡ್ಗಳು ಕೂಡ ಇರಲಿಲ್ಲ. ಭಾರತದ ಪ್ರಜೆ ಅಂತ ಕರೆಸ್ಕೊಳ್ಬೇಕಾದ್ರೆ ಆಧಾರ್ ಕಾರ್ಡ್ಗಳು ಬೇಕಂತೆ. ವಿಶ್ವೇಶ್ವರಯ್ಯರು ಮಾತಾಡ್ತಾ ಹೇಳ್ತಾ ಇದ್ರು, ಇದು ಒಂದು ರೀತಿಯಲ್ಲಿ ನಮ್ಮ ಸಮಾಜದ ಅಧಿಕಾರಿಗಳ ವೈಫಲ್ಯ. ಅವರಿಗೆ ಯಾವ ಸೌಲಭ್ಯಗಳನ್ನ ನೀಡಬೇಕಾಗಿತ್ತು ಆ ಅಧಿಕಾರಿಗಳಿಗೆ ಗೊತ್ತೇ ಇಲ್ಲ ಅವರಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವರ ವೈಫಲ್ಯ ಅಂತ ತಾವು ಹೇಳ್ತಾ ಇದ್ರಿ. ಸರ್, ನಾನು ತಮ್ಮೊಟ್ಟಿಗೆ ಹೆಚ್ಚಿನ ಮಾತನಾಡ್ತೇನೆ. ಈ ಒಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾನು ಯೋಗೀಶ್ ಶೆಟ್ ಮಾತಾಡ್ತೇನೆ ಸರ್. ಯೋಗೀಶ್ ಶೆಟ್ರ್ ಅವರು ಇನ್ನೋರ್ವ ಸಮಾಜ ಸೇವಕರು. ಹೇಳಿ ಯೋಗೀಶ್ ಶೆಟ್ರ್ ಅವರ ಈ ಕಥೆಯನ್ನು ಕೇಳಿ ತಮ್ಗೇನು ಅನಿಸ್ತು? ಸರ್, ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಇದೇ ರೀತಿ ನಾವು ಹೋದ ಸರ್ತಿ ನೀವು ಮಾಡುವಾಗ ನಾನು ಲೈವ್ ಅಲ್ಲಿ ಮಾತಾಡಿದ್ದೆ ಆ ಜಾಗದ ಸಂಬಂಧ ಬಗ್ಗೆ. ಇವತ್ತು ತುಂಬಾ ಖುಷಿ ಆಗ್ತಾ ಉಂಟು. ಒಂದು ಸ್ಪಂದನ ಚಾನೆಲ್ ಅವರಿಗೆ, ಮತ್ತೆ ಪ್ರಮೋದ್ ಸುವರ್ಣ ಅವರಿಗೆ, ಮತ್ತೆ ಯಾಂತ್ರಿಕ ಮೀನು ದೋಣಿಗಾರಿ ಅವರು ಯಾರು ಕಟ್ಟಿಕೊಟ್ಟಿದ್ದಾರೆ ಅವರಿಗೆ, ಮತ್ತೆ ಸಂಬಂಧಪಟ್ಟ ಯಾರೆಲ್ಲ ಅದಕ್ಕೆ ಆರ್ಥಿಕ ಸಹಾಯ ಮಾಡಿದ್ದಾರೆ ಅವರಿಗೆ. ಯಾಕೆ ಹೇಳಿದ್ರೆ ಈಗ ಆ ವೃದ್ಧ ದಂಪತಿಗಳ ಮುಖದಲ್ಲಿ ಆ ಮಂದಹಾಸ ನೋಡುವಾಗ ಬಹುಶಃ ನಾವು ಇಷ್ಟು ಚಿಕ್ಕ ಪ್ರಾಯದಲ್ಲಿ ನಮ್ಗೆ ಅದು ಬಹಳ ಖುಷಿ ಕಾಣ್ತದೆ. ಯಾಕಂದ್ರೆ ಉಡುಪಿ ಜಿಲ್ಲೆಯಲ್ಲಿ ಇನ್ನೂ ಇದ್ದಾರೆ, ಮಾನವೀಯತೆಯವರು ಇದ್ದಾರೆ. ಅಂದ್ರೆ ಯಾಕಂದ್ರೆ ಬಾಕಿ ಜಿಲ್ಲೆಯನ್ನೆಲ್ಲ ಹೋಲಿಸುವಾಗ ನಮ್ಮ ಜಿಲ್ಲೆ ಬುದ್ಧಿವಂತ ಜಿಲ್ಲೆ ಅಂತ ಹೇಳಿಕೊಳ್ಳುವವರು
ಯಾಕೆ ಹೇಳಿದ್ರೆ ಈ ರೀತಿ ಕೆಲಸ ಮಾಡ್ತಾರೆ ಹೇಳುವಾಗ ಬಹುಶಃ ಒಂದು ಪ್ರೇರಣೆ, ಮತ್ತೊಂದು ಇದು ರೀತಿಯಲ್ಲಿ ಮತ್ತೊಬ್ರು ಈ ಸಹಾಯ ಮಾಡ್ಲಿಕ್ಕೆ ಇನ್ನೂ ಖಂಡಿತ ಬರ್ತಾರೆ, ಇದ್ದಾರೆ ಜನರು. ಆದ್ರೆ ನಿಮ್ಮ ಚಾನಲ್ ಮುಖಾಂತರ ಯಾಕೆ ಹೇಳಿದ್ರೆ ಈಗ ಮನುಷ್ಯನ ಜೀವನ ಫಾಸ್ಟ್ ಆಗಿರುವುದ್ರಿಂದ ಯಾರು ಆ ಸ್ಪಂದನೆಗೆ ಸಿಗ್ತಾ ಇಲ್ಲ. ಆ ರೀತಿ ನಿಮ್ಮ ಈ ವಾಹಿನಿ ಮೂಲಕ ಜನರಿಗೆ ಈ ರೀತಿ ನೀವು ಒಂದು ಏನು ಸಂದೇಶ ಕೊಟ್ರೆ ಬಹುಶಃ ಇನ್ನು ಮುಂದೆ ನಮ್ಮ ಅನಿಸಿಕೆ ಪ್ರಕಾರ ಜಿಲ್ಲೆಯಲ್ಲಿ ಇನ್ನಷ್ಟು ಜನ ಇದಕ್ಕೆ ಬರ್ತಾರೆ ಅಂತ ನನ್ನ ಒಂದು ಅನಿಸಿಕೆ ಸರ್. ಖಂಡಿತ ಸರ್, ಖಂಡಿತ ಇಂಥವರಿಗೆ ತಾವು ಕೂಡ ಸಹಾಯವನ್ನು ಮಾಡ್ತಾ ಇದ್ದೀರಿ. ತಮ್ಮ ಸಹಾಯ ಹಸ್ತ ಅಥವಾ ತಮ್ಮ ಸಮಾಜ ಸೇವೆಯು ಕೂಡ ಇದೇ ರೀತಿ ಮುಂದುವರಲಿ ಅಂತ ನಾನು ಎನಿಸ್ತೇನೆ. ಥ್ಯಾಂಕ್ ಯು. ನಾನು ಸರ್ ತಮ್ಮಲ್ಲಿ ಅವರಿಗೆ ಆಧಾರ್ ಕಾರ್ಡ್ಗಳಾಗಿರ್ಲಿ ಅಥವಾ ರೇಷನ್ ಕಾರ್ಡ್ಗಳಾಗಿರ್ಲಿ ಇರ್ಲಿಲ್ಲ, ಹಾಗಾದ್ರೆ ಅವ್ರು ಏನ್ ಮಾಡ್ತಾ ಇದ್ರು ಊಟಕ್ಕೆ ಅನ್ನುವಂಥ ಪ್ರಶ್ನೆ. ನಾನು ತಮ್ಮ ಉತ್ತರವನ್ನು ಪಡೆದುಕೊಳ್ತೇನೆ. ಒಂದು ಪುಟ್ಟ ವಿರಾಮಕ್ಕೆ ಹೋಗ್ತೇವೆ. ವಿರಾಮದ ಬಳಿಕ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮ ಮುಂದುವರಿತೆ. ನಿಮ್ಮ ಕರೆಗಳನ್ನು ಕೂಡ ಸ್ವೀಕರಿಸ್ತೇವೆ. ವಿರಾಮದ ಬಳಿಕ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇಂತಹ ಒಂದು ದಂಪತಿ ಜೀವಂತವಾಗಿದ್ದಾರೆ ಅಥವಾ ಈ ರೀತಿಯಲ್ಲಿ ಬದುಕ್ತಾ ಇದ್ದಾರೆ ಅಂತ ತಿಳಿದ ಕೂಡಲೇ ನಮ್ಮ ಸ್ಪಂದನದ ವರದಿಗಾರರಾಗಿರ್ತಕ್ಕಂತಹ ಪ್ರಮೋದ್ ಸುವರ್ಣರವರು ಅವರ ಮನೆಗೆ ತಲುಪಿದ್ರು. ಬಹಳ ಕಷ್ಟಪಟ್ಟು ಎಲ್ಲಿ ಅವರ ಅಕ್ಕಪಕ್ಕದ ಮನೆಯವರಿಗೂ ಕೂಡ ಗೊತ್ತಿಲ್ಲದೆ ಇರುವಂಥ ಸಂದರ್ಭದಲ್ಲಿ ಅವರ ಮನೆಯನ್ನು ಹುಡುಕಿ ಹೋದರು. ಅಲ್ಲಿನ ಚಿತ್ರಣವನ್ನು ಜನರ ಎದುರಿಗೆ ತೋರಿಸಿದ್ರು. ಜನರ ಮನಸ್ಸಿಗೆ ಎಷ್ಟರ ಮಟ್ಟಿಗೆ ಮುಟ್ಟಿತು ಅಂತ ಹೇಳಿದರೆ 1-1.5 ತಿಂಗಳಲ್ಲಿ ಒಂದು ಮನೆಯನ್ನು ನಿರ್ಮಾಣ ಮಾಡಿಕೊಡ್ಲಾಯಿತು. ಯಾವ ರೀತಿ ನಿರ್ಮಾಣ ಮಾಡಿಕೊಟ್ರು, ಆ ನಿರ್ಮಾಣ ಮಾಡಿಕೊಟ್ಟಂಥ ಸಂದರ್ಭದಲ್ಲಿ ಬಹುಶಃ ಈ ಹಿಂದಿನ ಸ್ಟೋರಿಯನ್ನು ತೋರಿಸುವಾಗ ಅವರ ಕಣ್ಣೀರಿನ ಕಥೆಯನ್ನು ನೀವು ಕೇಳಿದ್ರಿ. ಮನೆಯನ್ನು ಕಟ್ಟಿಕೊಟ್ಟ ಬಳಿಕ ಆ ವೃದ್ಧೆಯರ ಅಥವಾ ಆ ವೃದ್ಧರ ಮುಖದಲ್ಲಿ ಮಂದಹಾಸದ ನಗು ಯಾವ ರೀತಿ ಇತ್ತು ಅಂತ ನೋಡಲಿಕ್ಕೆ ಇನ್ನೊಂದು ಸ್ಟೋರಿಯನ್ನು ನಾವು ನಿಮ್ಮೆದುರಿಗೆ ತೋರಿಸ್ತಾ ಇದ್ದೇವೆ. ಉದ್ಯಾವರ ಸಂಪಿಗೆ ನಗರದ ವೃದ್ಧ ದಂಪತಿಯ ಬಾಳಲ್ಲಿ ಬೆಳಕಾಗಿ ಬಂದವರು ಮಲ್ಪೆ ಯಾಂತ್ರಿಕ ಟ್ರಾಲ್ ದೋಣಿ ಮೀನುಗಾರರು. ಹೌದು, ಸ್ಪಂದನ ವಾಹಿನಿ ಇತ್ತೀಚೆಗೆ ಬುದ್ಧಿವಂತರ ಜಿಲ್ಲೆಯಲ್ಲಿ ಹೀಗೂ ಒಂದು ಮನೆ ಉಂಟೆ ಎಂದು ವರದಿ ಮಾಡಿತ್ತು. ಅದುವೇ ಉದ್ಯಾವರ ಸಂಪಿಗೆ ನಗರದಲ್ಲಿ ಸಿಮೆಂಟ್ ಸೀಟಿಗೆ ತರಪಾಲು ಹೊದಿಸಿದ ಮನೆಯಲ್ಲಿ ತೀರಾ ಬಡತನದಲ್ಲಿ ವಾಸ ಮಾಡುತ್ತಿರುವ ಸಂಜೀವ ಮೊಗವೀರ ಮತ್ತು ಕಮಲಾ ದಂಪತಿಗಳು. ವಿರುದ್ಧ ಬಡ ದಂಪತಿಗಳ ಕತ್ತಲ ಬದುಕಿಗೆ ಬೆಳಕನ್ನ ನೀಡಿದ್ದಾರೆ ಮಲ್ಪೆ ಯಾಂತ್ರಿಕ ಟ್ರಾಲ್ ದೋಣಿ ಮೀನುಗಾರರ ಸಹಕಾರಿ ಸಂಸ್ಥೆ. ಸುಮಾರು 2.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನೂತನ ಮನೆಯನ್ನ ನಿರ್ಮಿಸಿಕೊಡುವ ಮೂಲಕ ಮಾನವೀಯತೆಯನ್ನ ಮೆರೆದಿದ್ದಾರೆ. ಮಲ್ಪೆ ಯಾಂತ್ರಿಕ ಸಹಕಾರಿ ಸಂಘದ ಎಲ್ಲ ಸದಸ್ಯರುಗಳು ಸುದ್ದಿವಾಹಿನಿಯಲ್ಲಿ ಬಂದಂಥ ಒಂದು ಸುದ್ದಿಯನ್ನು ಆಧರಿಸಿಕೊಂಡು ನಮ್ಮ ಒಂದು ಆಡಳಿತ ಸಮಿತಿಯ ಸಭೆಯಲ್ಲಿ ಎಲ್ಲ ಸದಸ್ಯರು ಕೂಡ ಮನ ಕರಗುವಂಥ ಒಂದು ವಿಷಯವನ್ನು ಅಲ್ಲಿ ಪ್ರಸ್ತಾವಿಸಿ ನಾವು ಅಲ್ಲಿ ನೆರವಿಗೆ ಧಾವಿಸಬೇಕು ಅಂತೇಳಿ ಎಲ್ಲರ ಒಂದು ಬೇಡಿಕೆ ಬಂತು. ಸ್ಪಂದನ ಸುದ್ದಿವಾಹಿನಿಯಲ್ಲಿ ಆ ಸುದ್ದಿ ಪ್ರಸಾರವಾಗಿತ್ತು. ಸಂಜೀವ ಮೊಗವೀರ ಮತ್ತು ಕಮಲಾ ಇವರ ಒಂದು ಮನೆ ನಾದುರಸ್ತಿಯಲ್ಲಿದ್ದು ಅವರ ಬದುಕು ಬಹಳ ಹೀನಾಯವಾದ ಸ್ಥಿತಿಯಲ್ಲಿದ್ದದ್ದು ಮತ್ತು ಬರೇ ಕುಗ್ರಾಮದಂಥ ಒಂದು ಗ್ರಾಮದಲ್ಲಿದ್ದಂತೆ ಒಂದು ಆ ದೃಶ್ಯದಲ್ಲಿ ನೋಡುವಾಗ ನಮಗೆ ಗೊತ್ತಾಯಿತು. ನಾವೊಂದು ಆವತ್ತಿನ ಸಮಿತಿಯ ಸಭೆಯಲ್ಲಿ ತೀರ್ಮಾನ ಮಾಡಿದೆವು. ಅಲ್ಲಿಗೆ ಭೇಟಿ ಕೊಟ್ಟು ವಸ್ತು ಪರಿಸ್ಥಿತಿಯನ್ನು ಅರಿತು ಈಗ ನೆರವನ್ನು ಮಾಡುವುದು ಸಾಧ್ಯವಾದರೆ ಖಂಡಿತ ಮಾಡಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬಂದು ನಮ್ಮೆಲ್ಲ ಸದಸ್ಯರು ಕೂಡ ಬಂದು ಈ ಮನೆಯನ್ನು ನೋಡಿದಾಗ ಸುದ್ದಿಯಲ್ಲಿ ಎಂಥ ಪ್ರಸಾರ ಆಗಿತ್ತೋ ಅದೇ ರೀತಿಯಲ್ಲಿ ಈ ವಸ್ತುಸ್ಥಿತಿ ಅಲ್ಲಿತ್ತು. ಕೂಡಲೇ ನಾವು ಆ ಮನೆಯನ್ನು ಪುನರ್ನಿರ್ಮಾಣ ಮಾಡುವಂಥ ಒಂದು ವ್ಯವಸ್ಥೆಗೆ ನಾವು ಪ್ರಾರಂಭ ಮಾಡಿದೆವು. ಆ ಜಾಗದ ಮಾಲೀಕರನ್ನು ಕೂಡ ನಾವು ಸಂಪರ್ಕಿಸಿದೆವು. ಕಡೆಗೆ ನಾವೆಲ್ಲ ಒಂದು ತೀರ್ಮಾನಕ್ಕೆ ಬಂದು ಈ ಮನೆ ನಿರ್ಮಾಣ ಮಾಡುವಂಥ ಒಂದು
ನಿರ್ಧಾರಕ್ಕೆ ಬಂದು ಪ್ರಾರಂಭ ಮಾಡಿದೆವು. ಹಿಡಿದ ಕೆಲಸವನ್ನು ಒಂದು ದಿನವೂ ಕೂಡ ಬಿಡದೆ ಬಹುಶಃ ಒಂದೂವರೆ ತಿಂಗಳಿನ ಒಳಗೆ ಈ ಮನೆ ನಿರ್ಮಾಣ ಆಗಿದೆ. ಸುಮಾರು 2-2.5 ಲಕ್ಷ ರೂಪಾಯಿಯ ವೆಚ್ಚದಲ್ಲಿ ಸುಮಾರು 500 ಚದರ ಅಡಿಯ ಮನೆಯ ನಿರ್ಮಾಣ ಮತ್ತು ಶೌಚಾಲಯದ ನಿರ್ಮಾಣವನ್ನು ಕೂಡ ಮಾಡಿಕೊಟ್ಟಿದ್ದೇವೆ. ಇದೆಲ್ಲ ನಮ್ಮ ನಿರ್ದೇಶಕರು, ಸಿಬ್ಬಂದಿಗಳು ಮತ್ತು ನಮ್ಮ ಸಂಸ್ಥೆಯ ಸದಸ್ಯರ ಒಂದು ಬೆವರಿನ ಫಲ ಅಂತೇಳಿ ನಾನು ಭಾವಿಸ್ತೇನೆ. ಇಂತಹ ಕಾರ್ಯಗಳು ನಮ್ಮ ಸಂಸ್ಥೆಯಿಂದ ಅನೇಕ ವರ್ಷದಿಂದ ಮಾಡಿಕೊಂಡು ಬರ್ತಾ ಇದ್ದೇವೆ. ಸಹಕಾರಿ ಸಂಘ ಅಂತೇಳಿದರೆ ಸಹಕಾರಿ ಇಲಾಖೆಯವರ ಒಂದು ಮಾರ್ಗದರ್ಶನದಲ್ಲಿ ಅವರು ಹಾಕಿದ ಗೆರೆಯನ್ನು ದಾಟದೆ ವ್ಯವಹರಿಸುವಂಥ ಒಂದು ಸಂಸ್ಥೆ. ಆದರೆ ನಾವು ಸಮಾಜಮುಖಿಯಾದಂಥ ಅನೇಕ ಕೆಲಸಗಳನ್ನು ನಾವು ಮಾಡ್ತಾ ಇದ್ದೇವೆ. ಕನ್ನಡ ಮಾಧ್ಯಮ ಶಾಲೆಗಳಿಗೆ ನೆರವು ಮತ್ತು ಅನಾಥಾಶ್ರಮಕ್ಕೆ, ಬುದ್ಧಿಮಾಂದ್ಯ ಶಾಲೆಗಳಿಗೆ ಎಲ್ಲ ನಮಗೆ ಕೈಲಾದಷ್ಟನ್ನು ನಾವು ಮಾಡ್ತಾ ಇದ್ದೇವೆ. ಬಹುಶಃ ಇದು ನಾವು ಮಾಡಿದ್ದೇವೆ ಅನ್ನೋ ಹೆಗ್ಗಳಿಕೆ ಖಂಡಿತ ನಮಗಿಲ್ಲ. ನಮ್ಮ ಸಂಸ್ಥೆಗೆ ನಮ್ಮ ಸದಸ್ಯರು ನೀಡುವ ಪ್ರೋತ್ಸಾಹ ಮತ್ತು ಬೆಂಬಲ ಇದಕ್ಕೆ ಶ್ರೀರಕ್ಷೆ ಆಗಿದೆ ಅಂತ ನಾನು ಹೇಳುತ್ತಾ, ಸ್ಪಂದನ ಸುದ್ದಿವಾಹಿನಿಯವರು ಈ ವಿಷಯವನ್ನು ಪ್ರಸಾರ ಮಾಡಿ ನಮ್ಮ ಗಮನವನ್ನು ಸೆಳೆದಿದ್ದಕ್ಕೆ ಅವರಿಗೆ ನಾನು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಇಲ್ಲ, ನಾನು ಯಾವಾಗ ಹುರುಪನ್ನ ಕಳೆದುಕೊಂಡಿದ್ದೆ, ಇದೀಗ ಮತ್ತೆ ನನ್ನದೇ ಮನೆಯಲ್ಲಿ ನಾ ಬದುಕಬಹುದು ಅನ್ನುವಂತಹ ಆ ಒಂದು ಸಂತಸ ಅವರಿಬ್ಬರ ಮುಖದಲ್ಲಿ ಕೂಡ ಮನೆ ಮಾಡಿತ್ತು. ಸೊ ಈ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ತೇನೆ. ಸರ್, ನಾನು ತಮ್ಮಲ್ಲಿ ಆ ಬ್ರೇಕಿಗೂ ಮೊದಲಿಗೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಅವರಿಗೆ ಆಧಾರ್ ಕಾರ್ಡ್ ಸಿಕ್ಕಿದ್ದು ಕೂಡ ಅಥವಾ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆದದ್ದು ಕೂಡ ಇದೇ ಸಂದರ್ಭದಲ್ಲಿ, ಮನೆ ಆದ ಬಳಿಕ. ಅದಕ್ಕೂ ಮೊದಲಿಗೂ ಅವರು ಊಟದ ವ್ಯವಸ್ಥೆಯನ್ನು ಏನು ಮಾಡ್ತಾ ಇದ್ರು ಅಂತ ಹೇಳಿ. ಸರ್, ಒಂದು ಕರೆಯನ್ನು ನಾನು ಸ್ವೀಕರಿಸ್ತೇನೆ, ಅದಾದ ಬಳಿಕ ತಮ್ಮ ಉತ್ತರವನ್ನು ಪಡೆದುಕೊಳ್ತೇನೆ. ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ಬಹುಶಃ ಕಡಿತಗೊಳ್ತು ಅಂತ ಕಾಣಿಸ್ತದೆ. ಸರ್, ಏನು ಮಾಡ್ತಾ ಇದ್ರು? ಸಂಜೀವ ಅವರು ಮನೆ ಕೆಲಸವನ್ನು ಮಾಡಿ, ಯಾರದೊಂದು ಮನೆಯಲ್ಲಿ ಕೆಲಸಕ್ಕೆ ಹೋಗಿ ಅಲ್ಲಿ ಮನೆ ಕೆಲಸ ಮಾಡಿ ಅಲ್ಲಿ ಉಳಿದ ಏನೋ ಅನ್ನ ಸಾಂಬಾರು ಅದನ್ನು ಮನೆಗೆ ತರುವುದು ಹೆಂಡತಿಗಾಗಿ. ಏನೋ ಒಂದು 100 ರೂಪಾಯಿ 150 ರೂಪಾಯಿ ಅಲ್ಲಿ ಅವರಿಗೆ ಕೆಲಸ ಮಾಡಿದ್ದಕ್ಕೆ ಸಂಬಳ ಥರ ನೀಡುತ್ತಿದ್ದಾರಂತೆ. ನಾನೇ ಅವರನ್ನು ವಿಚಾರಿಸಿದಾಗ ಅವರು ಈ ಥರ ಹೇಳಿದರು. ಇದೇ ರೀತಿ ಅವರ ಜೀವನ ಅಂದರೆ ಒಂದು ದಿನ ತಂದರೆ ಒಂದೊಂದು ದಿವಸ ತರಲ್ಲ, ಅಥವಾ ಅಡಿಗೆ ಅಂತ ಉಪವಾಸ ಇದ್ದ ದಿನವೂ ಇದೆ ಅಂತೆ, ತುಂಬ ದಿನ ಉಪವಾಸನೇ ಇದ್ರಂತೆ. ಆದರೆ ಮತ್ತೆ ಹಣ ಏನು ಸಿಕ್ಕಿದೆ ಅಂದರೆ ಅಲ್ಲಿ ಅನ್ನ ಅದು ಸಿಕ್ಕಿಲ್ಲ ಅಂದರೆ ಅವರೇ ತಂದು ಬೇಯಿಸಿ ಒಂದು ದಿನ ಬೇಯಿಸಿದ್ದನ್ನು 3 ದಿನ 2 ದಿನ ಊಟ ಮಾಡಿದ್ದು ದಿನ ಉಂಟಂತ ಅವರೇ ಹೇಳಿದರು. ಹಾಗಾಗಿ ತುಂಬ ಮನಸ್ಸು ಕರಗಿ ನಾವೊಂದು ಏನೋ ಹೆಜ್ಜೆ ಇಟ್ಟು ಇದನ್ನು ಖಂಡಿತ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಅವರ ಮನೆ, ಅವರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯ ಎಲ್ಲವನ್ನು ಏನಾದರೂ ಒಂದು ದಾನಿಗಳ ಮುಖಾಂತರ ಮಾಡಿ ಕೊಡಲೇಬೇಕಂತೇಳಿ ನಾವೊಂದು ನಿರ್ಧಾರವನ್ನು ಮಾಡಿ ಇದುವರೆಗೇನು ನಮ್ಮ ಯಾಂತ್ರಿಕ ಸೊಸೈಟಿಯವರು ಮಲ್ಪೆ ಗುಂಡು ಬಿ ಅಮೀನ್ ಅವರ ನೇತೃತ್ವದಲ್ಲಿ ಬಹಳ ನಾನು ಅವರಿಗೆ ಒಂದು ದೊಡ್ಡ ಅಭಿನಂದನೆ ಸಲ್ಲಿಸಬೇಕಾಗ್ತದೆ ಸೊಸೈಟಿ ಅವರಿಗೆ. ಹೌದೌದು, ಅವರಿಗೆ ಧನ್ಯವಾದಗಳು. ಅವರು ಸ್ಪಂದನದ ಈ ಒಂದು ಸ್ಪಂದನೆಗೆ ಕೂಡಲೇ ನಮ್ಮನ್ನು ಬಂದು ನನಗೆ ಫೋನ್ ಕರೆ ಮಾಡಿ ಈ ಅವರ ಸ್ಪಾಟನ್ನು ನೋಡಿದರು. ಅವರು ನಾಳೆನೇ ನಾವು ಕೆಲಸ ಸ್ಟಾರ್ಟ್ ಮಾಡುವ, ನಾವು ಮಾಡಿಕೊಡ್ತೇವೆ ಅಂತೇಳಿ ಹೇಳಿದರು. ಬಹಳ ಸಂತೋಷವಾಯಿತು. ಒಳ್ಳೆಯ ರೀತಿಯ ಸುಸಜ್ಜಿತವಾದಂಥ ಒಂದು ಮನೆ 2.5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾಡಿಕೊಟ್ಟಿದ್ದಾರೆ ನಮ್ಮ ಯಾಂತ್ರಿಕ ಸೊಸೈಟಿ ಮಲ್ಪೆಯವರು. ಈಗ ಅವರಿಗೆ ಇನ್ನೂ ಮೂಲಭೂತ ಸೌಕರ್ಯ ಅಂದರೆ ಕರೆಂಟ್ ವ್ಯವಸ್ಥೆ ಇಲ್ಲ. ನಾನು ಮೊನ್ನೆ ಅವರು ಮನೆ ಬಿಟ್ಟು ಕೊಡುವಂಥ ಸಮಯದಲ್ಲಿ ಅಧ್ಯಕ್ಷರ ಹತ್ರ ಕೇಳಿದ್ದಕ್ಕೆ ಅವರು ಮತ್ತೂ ಮಾನವೀಯತೆಯನ್ನು ತೋರಿದ್ದಾರೆ. ಏನಂದರೆ ಅವರ ಹತ್ರ ಏನೋ ಒಂದು ಸೋಲಾರ್ ಲೈಟ್ ಇತ್ತು ಅವರ ಸಂಸ್ಥೆಯಲ್ಲಿ. ಅವರ ಸಂಸ್ಥೆಯಲ್ಲಿದ್ದ ಸೋಲಾರ್ ಲೈಟನ್ನೇ ಅವರಿಗೆ ಮನೆ ಬಿಟ್ಟು ಕೊಟ್ಟು ಅವರಿಗೆ ಗೃಹ ಪ್ರವೇಶದ ದಿನ ಅವರು ತಂದು ಕೊಟ್ಟರು. ನಮ್ಮ ಸಂಸ್ಥೆಯಲ್ಲಿ ಹೌದೌದು, ಕತ್ತಲೆಯಲ್ಲಿ ಇರಬಾರ್ದು. ಬಹಳ ಒಳ್ಳೆ ಮನಸ್ಸು, ನಿಜವಾಗ್ಲೂ ಅವರಿಗೆ ಹ್ಯಾಂಡ್ಸಪ್ ಕೊಡ್ಲೇಬೇಕಾಗುತ್ತೆ. ಇದೀಗ ನನ್ನ ಕೈಯಲ್ಲಿ ಅವರಿಬ್ಬರ ಆಧಾರ್ ಕಾರ್ಡ್ಗಳಿವೆ. ಇತ್ತೀಚೆಗಷ್ಟೇ ಆಧಾರ್ ಕಾರ್ಡ್ ಆದದ್ದು. ಅದುವರೆಗೆ ಅವರು ಭಾರತದ ಪ್ರಜೆಗಳು ಅಂತ ಕರೆಸಿಕೊಳ್ಳುವಂತಹ ಆಧಾರ್ ಕಾರ್ಡ್ ಕೂಡ ಅವರ ಹತ್ರ ಇರಲಿಲ್ಲ ಅನ್ನುವುದೇ ಬಹಳ ವಿಪರ್ಯಾಸದ ಸಂಗತಿ. ನಾನು ವಿಶ್ವಶೇಟ್ರಲ್ಲಿ ಸರ್, ಈ ಆಧಾರ್ ಕಾರ್ಡ್ಗಳನ್ನು ಮಾಡಿಸ್ಬೇಕಾದದ್ದು ಅಥವಾ ಒಬ್ಬ ವೃದ್ಧರು ನಮ್ಮ ಏರಿಯಾದಲ್ಲಿ ಇದ್ದಾರೆ, ಅವರಿಗೆ ಯಾವ ಯಾವ ರೀತಿಯಾಗಿರ್ತಕ್ಕಂಥ ಕೊರತೆಗಳಿವೆ, ಅವರಿಗೆ ಮಾಸಿಕ ವೇತನ ಬರ್ತಾ ಇದೆಯಾ, ವೃದ್ಧಾಪ್ಯ ವೇತನ ಬರ್ತಾ ಇದೆಯಾ, ಅವರಲ್ಲಿ ಆಧಾರ್ ಕಾರ್ಡ್ ಇದೆಯಾ, ರೇಷನ್ ಕಾರ್ಡ್ ಇದೆಯಾ, ಇವೆಲ್ಲವನ್ನ ನೋಡ್ಕೊಳ್ಬೇಕಾದ ಜವಾಬ್ದಾರಿ ಯಾರದ್ದಿತ್ತು ಸರ್? ನೋಡಿ, ಅವರಿಗೆ ತಿಂಗಳಿಗೆ 1,000 ಸರ್ಕಾರದಿಂದ ಬರುವಂತಹ ಒಂದು ಕಾನೂನಲ್ಲಿ ವ್ಯವಸ್ಥೆ ಉಂಟು, ಅದನ್ನು ಮಾಡಿ ಕೊಡ್ಲಿಲ್ಲ.
ಆಧಾರ್ ಕಾರ್ಡನ್ನು ಹಿರಿಯರಿಗೆ ಮನೆ ಬಾಗಿಲಿಗೆ ಬಂದು ಮಾಡಬೇಕಂತ ಜಿಲ್ಲಾಡಳಿತ ಆದೇಶ ಉಂಟು. ಈಗ ನಾನು ಕೆಲವು ಜನರಿಗೆ ಮಾಡಿಕೊಟ್ಟಿದ್ದೇನೆ. ಫೋನ್ ಮಾಡಿ ಬೆಳಿಗ್ಗೆ ಮಾಡಿದರೆ ಸಂಜೆ ಹೋಗಿ ಆಧಾರ್ ಕಾರ್ಡ್ ಇದು ಪ್ರಿಂಟ್ ತೆಗೆದಿದ್ದಾರೆ, 1 ವಾರದಲ್ಲಿ ಅವರಿಗೆ ಆಧಾರ್ ಕಾರ್ಡ್ ಬಂದಿದೆ. ಇವರಿಗೆ ಯಾಕೆ ಮಾಡಲಿಲ್ಲ ಅಂದರೆ ಅದೇ ನಾನು ಹೇಳಿದ್ದಲ್ಲ ಮೊದಲೇ, ಅಧಿಕಾರಿಗಳು ಎಲ್ಲೆಲ್ಲಿ ಏನೇನಿದ್ದಾರೆ ಹೇಗಿದ್ದಾರೆ ಎಂಬುದನ್ನು ನೋಡದೆ ಈ ಬಗ್ಗೆ ಒಂದು ನಿರ್ಲಕ್ಷ್ಯವೇ, ಇದು ಖಂಡಿತ ಆಗಬಾರ್ದು. ಸಮಾಜದಲ್ಲಿ ಜನರ ಹತ್ರ ಸಹ, ಸಮಾಜ ಸೇವಕರ ಹತ್ರ ಅಥವಾ ಸಂಘ ಸಂಸ್ಥೆಯರ ಹತ್ರ ಸಹ ನಾನು ಮನವಿ ಮಾಡೋದು ಎಂತಂದರೆ, ನಾವು ನಮ್ಮ ಕೈಯಿಂದ ಹಣ ಕೊಡೋದು ಮುಖ್ಯ ಅಲ್ಲ, ಸರ್ಕಾರದ ಯೋಜನೆಯನ್ನು ಅವರಿಗೆ ತೆಗೆಸಿಕೊಡೋದು ಮುಖ್ಯ. ಸರ್ಕಾರದಲ್ಲಿ ಬಹಳಷ್ಟು ಯೋಜನೆಗಳಿದೆ, ಅದು ಕೆಲವೊಂದು ಯೋಜನೆಗಳು ಮುಡುತ್ತಾ ಇಲ್ಲ, ಕೆಲವೊಂದು ಯೋಜನೆಗಳು ಜನರಿಗೆ ಯೋಜನೆಗಳು ಬಂದು ವಾಪಸ್ ಹೋಗ್ತಾ ಇದೆ. ಗ್ರಾಮ ಪಂಚಾಯತ್ ಆಗಿರಬಹುದು, ಇವೆಲ್ಲವನ್ನ ಕೆಲವೊಂದು ಯೋಜನೆಯಲ್ಲಿ ಬಂದ ಹಣ ವಿನಿಯೋಗ ಆಗದೆ ವಾಪಸ್ ಹೋಗ್ತಾ ಉಂಟು. ಇದರ ಅರ್ಥ ಎಂತದ್ದು? ಕೆಲವೊಂದು ಕಡೆಯಲ್ಲಿ ಕಟ್ಟಡಗಳು ಸರ್ಕಾರದ್ದು ಪಾಳು ಬಿದ್ದು ಹೋಗಿದೆ, ಎಷ್ಟೋ ಸರ್ಕಾರದ ವಸ್ತುಗಳು ಕೊಳೆತು ಹಾಳಾಗ್ತಾ ಇದೆ. ಅದನ್ನು ನಿಜವಾಗಿ ಸದುಪಯೋಗ ಮಾಡುವಂಥ ಕೆಲಸ ಮಾಡ್ತಾ ಇಲ್ಲ. ಇವರೇನು ಮಾಡ್ತಾರೆ, ಫಾರ್ಮೇಟ್ ಆಗಿ ರೆಕಾರ್ಡ್ ಸಬ್ಮಿಟ್ ಮಾಡುವಂಥದ್ದು ಮಾತ್ರ ಒಂದು ಪ್ರಾಮುಖ್ಯವಾದ ಕೆಲಸ ಮಾಡ್ತಾರೆ, ಬಿಟ್ಟರೆ ಬೇರೆ ಎಂಥ ಕೆಲಸವನ್ನು ಅಷ್ಟಾಗಿ ಒಂದು ನಿರ್ಲಕ್ಷ್ಯತನವನ್ನು ವಹಿಸ್ಕೊಂಡಿದ್ದಾರೆ ಹೇಳೋದಕ್ಕೆ ಇದೇ ಮುಖ್ಯ ಕಾರಣ, ಇದೇ ಉದಾಹರಣೆ. ಇಂಥದ್ದು ಸಾವಿರಾರು ಇದೆ. ಆದರೆ ಒಂದು ನನಗೆ ಇಲ್ಲಿ ಒಂದು ಅಪ್ರಿಷಿಯೇಟ್ ಅಂದರೆ, ಒಂದು ಆ ಯಾಂತ್ರಿಕ ಸಂಘದ ಅಧ್ಯಕ್ಷರು ಬಹಳ ಸರಳವಾಗಿ ಮಾತಾಡಿದರು. ನಿಜವಾಗಿ ಅವರು ಹೇಳಿದ್ರು ನಮ್ಗೆ ಒಂದು ಮಾಡಿಕೊಟ್ಟದಕ್ಕೆ ಧನ್ಯತಾ ಭಾವನೆ ಉಂಟಂತ. ಹಾಗಾದ್ರೆ ನಮ್ಮ ಸರ್ಕಾರದಲ್ಲಿ ಜವಾಬ್ದಾರಿಯುತ ಅಧಿಕಾರಿಗಳಿಗೆ ಯಾಕೆ ಈ ಅವರಿಗೆ ನೋಡ್ತಾ ಇರಬಹುದು. ಇದೀಗ ನಮ್ಮೊಟ್ಟಿಗೆ ರಿಯಾಜ್ ಪಳ್ಳಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಉದ್ಯಾವರ ಗ್ರಾಮ ಪಂಚಾಯತ್ ನ ಉಪಾಧ್ಯಕ್ಷರಾಗಿರ್ತಕ್ಕಂತಹ ರಿಯಾಜ್ ಪಳ್ಳಿ ಅವರು ನಮ್ಮೊಟ್ಟಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರಿಯಾಜ್ ಪಳ್ಳಿ ಅವರೇ ನಮಸ್ತೆ. ಹಲೋ 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 ರಿಯಾಜ್ ಪಳ್ಳಿ ಅವರೇ, ಇದೀಗ ಅವರಿಗೆ ಮನೆಯನ್ನ ನಿರ್ಮಾಣ ಮಾಡಿ ಕೊಡ್ಲಾಗಿದೆ. ಬಹುಶಃ ಗ್ರಾಮ ಪಂಚಾಯತ್ ನ ವತಿಯಿಂದ ಅಲ್ಲ, ಬೇರೆ ಬೇರೆ ದಾನಿಗಳು ಬಂದು ಅವರಿಗೆ ನಿರ್ಮಾಣವನ್ನ ಮಾಡಿಕೊಟ್ಟಿದ್ದಾರೆ. ತಾವೇನ್ ಹೇಳ್ತೀರಿ ಈ ಕುರಿತಾಗಿ? ಅಲ್ಲ ಹಲೋ ಹಾ ಹೇಳಿ 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 ರಿಯಾಜ್ ರವರೇ. ಅವರು ಬೇರೆಯವರು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ, ಅವರಿಗೆ ನಮ್ಮ ಕೃತಜ್ಞತೆಗಳು. ಅಂದರೆ ಆ ಒಂದು 2 ಜನ ಇರುವ ಒಂದು ಬಡ ಕುಟುಂಬಕ್ಕೆ ಮನೆ ನಿವೇಶನ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಪಂಚಾಯತ್ನಿಂದ ಕೂಡ ನಾವು ಸೌಲಭ್ಯವನ್ನು ನೀಡಿದ್ದೇವೆ. ಈಗ ಅದು ನೀರಿನ ಸೌಲಭ್ಯ ಇನ್ನು ಕೆಲವೇ ದಿನದಲ್ಲಿ ನಾವು ಅವರಿಗೆ ಮಾಡಿಕೊಡುವಲ್ಲಿದ್ದೇವೆ. ಅಲ್ಲ, ಎಲ್ಲೋ ಒಂದು ಕಡೆ ರಿಯಾಜ್ ರವರೇ, ತಾವು ಈ ಹಿಂದೆ ಕೂಡ ಅನೇಕ ವಿಚಾರಗಳಲ್ಲಿ ಚರ್ಚೆಯನ್ನ ಮಾಡಿದ್ದೀರಿ, ಅಥವಾ ತೆರವರಿಗೆ ಸಹಾಯವನ್ನು ಕೂಡ ತಾವು ಮಾಡಿದ್ದೀರಿ. ಎಲ್ಲೋ ಒಂದು ಕಡೆ ಇವರ ವಿಚಾರದಲ್ಲಿ ಮಾತ್ರ ಎಲ್ಲೋ ಒಂದು ನಿರ್ಲಕ್ಷ್ಯವನ್ನ ತಾಳಿತ ಗ್ರಾಮ ಪಂಚಾಯತ್ ಅನ್ನುವಂಥ ಪ್ರಶ್ನೆ ಇವತ್ತು ಸಾರ್ವಜನಿಕರಲ್ಲಿದೆ. ತಾವೇನ್ ಹೇಳ್ತೀರಿ? ಇಲ್ಲ, ನಿರ್ಲಕ್ಷ್ಯ ಮಾಡಲಿಲ್ಲ. ಅವರಿಗೆ ಎಂತ ಬೇಕು ಮೂಲ ಸೌಕರ್ಯ ಅದೆಲ್ಲ ನಾವು ಒದಗಿಸಿಕೊಟ್ಟಿದ್ದೇವೆ. ಇನ್ನು ಮುಂದೆ ಯಾವ ಯಾವ ಯೋಜನೆಗಳನ್ನ ಮಾಡ್ತೀರಿ, ಅಥವಾ ಇನ್ನು ಮುಂದೆ ಆ ವೃದ್ಧ ದಂಪತಿಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಮಾಸಿಕ ವರಮಾನವನ್ನ ಅಥವಾ ಮಾಸಿಕವನ್ನ ನೀಡುವುದಾಗಿರ್ಲಿ, ಅಥವಾ ಬೇರೆ ಬೇರೆ ಸೌಕರ್ಯಗಳನ್ನ ಮಾಡಿಕೊಡುವ ನಿಟ್ಟಿನಲ್ಲಿ ಯಾವ ರೀತಿಯಲ್ಲಿ ತಾವು ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ? ಮಾಸಿಕ ನಾವು ಈಗ ತಾನೇ ನಾವು ಮಾತಾಡಿ ಕೊಟ್ಟಿದ್ದೇವೆ. ಅದು ಮತ್ತೆ ಪಡಿತರ ಚೀಟಿ ಸಹ ಮಾಡಿದ್ದೇವೆ, ವೋಟರ್ ಐಡಿ ಸಹ ನಾವು ಕೊಟ್ಟಿದ್ದೇವೆ, ಆಧಾರ್ ಕಾರ್ಡ್ ನೋಂದಣಿ ಮಾಡಿದ್ದೇವೆ. ಈಗ ಅವರಿಗೆ ಏನು ಇದರಿಂದ ರೇಷನ್ ಏನು ಬರ್ಲಿಕ್ಕೆ ಉಂಟು, ಅದು ಆದಷ್ಟು ಬೇಗ ಅವರಿಗೆ ರೇಷನ್ ಬರುವ ಹಾಗೆ ಮಾಡಿದ್ದೇವೆ. ಅಲ್ಲ, ಯಾಕೆ ಅಂತ ಕೇಳಿದ್ರೆ ಅವರ ಆಧಾರ್ ಕಾರ್ಡ್ಗಳು ಇದೀಗ ನನ್ನ ಕೈಯಲ್ಲಿದೆ, ಆಧಾರ್ ಕಾರ್ಡ್ಗಳು ಮಾಡಿಸಿ ಆಗಿವೆ, ಅದ್ರ ಜೊತೆಯಲ್ಲಿ ನನ್ನ ಕೈಯಲ್ಲಿ ರೇಷನ್ ಕಾರ್ಡ್ ಕೂಡ ಇವೆ. ಈ ರೇಷನ್ ಕಾರ್ಡಿಗೆ ಅವರ ಆಧಾರ್ ಕಾರ್ಡ್ ಲಿಂಕ್ ಆಗ್ಲಿಲ್ಲ. ರಿಯಾಜ್ ಪಳ್ಳಿ ಅವರೇ, ಅವರ ಆಧಾರ್ ಕಾರ್ಡ್ ರೇಷನ್ ಕಾರ್ಡಿಗೆ ಲಿಂಕ್ ಆಗ್ಲಿಲ್ಲ. ಹಾಗಾಗಿ ಅವರಿಗೆ ಇನ್ನೂ ಕೂಡ ರೇಷನ್ ತಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಬಹುಶಃ ತಾವು ಈ ಕೂಡಲೇ ನಾಳೆಯೇ ಈ ಕುರಿತಾಗಿ ಗಮನವನ್ನು ಹರಿಸ್ತೀರಿ ಅಂತ ನಾವು ಭಾವಿಸಿದ್ದೇವೆ. ಇಲ್ಲ, ನಾವು ಅವರಿಗೆ ಹೇಳಿದ್ದೇವೆ, ನಾಳೆ ನಾವು ಇದು ಮಾಡ್ತೇವೆ, ರೇಷನ್ ಕಾರ್ಡಿಗೆ ಲಿಂಕ್ ಮಾಡ್ತೇವೆ, ಆದಷ್ಟು ಬೇಗ ಅವರಿಗೆ ಪಡಿತರ ಬಂದ ಹಾಗೆ ನಾವು ಮಾಡ್ತೇವೆ. ಬಹುಶಃ ಈ ಬಾರಿಯ ಎಲೆಕ್ಷನ್ಗೆ ವೋಟ್ ಕೇಳುವ ಮೊದಲಿಗೆ ಅವರಿಗೆ ಈ ಎಲ್ಲ ಸೌಕರ್ಯಗಳು ಬರ್ತದೆ ಅಂತ ನಾವು ಸ್ಪಂದನ ವಾಹಿನಿ ಮುಖಾಂತರವಾಗಿ ನಾವು ನಂಬಿದ್ದೇವೆ. ಖಂಡಿತವಾಗಿ ಬಹುಶಃ ಚರ್ಚೆ ಮಾಡುವ ಸಮಯ ಅಲ್ಲ ಇದು. ತಾವು ಮಾಡ್ತೀರಾ ಅನ್ನುವ ಭರವಸೆ ಮೇಲೆಗೆ ನಮ್ಮೊಟ್ಟಿಗೆ ನೇರ ಸಂಪರ್ಕಕ್ಕೆ ಬಂದಕ್ಕಾಗಿ ತಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ನಾನು ವಿಶ್ವ ಶೆಟ್ಟರಲ್ಲಿ ಎಲೆಕ್ಷನ್ ಬರುವುದರ ಒಳಗೆ, ಕ್ಯಾಂಪೇನ್ ಅನ್ನು ಅವರ ಮನೆ ಬಾಗಿಲಿಗೆ ಹೋಗುವುದರ ಒಳಗೆ ಅವರಿಗೆ ರೇಷನ್ ಕಾರ್ಡ್ ಅನ್ನು ಮಾಡಿಸಿ ಕೊಡ್ತೇವೆ ಅಂತ ಅವ್ರು ಹೇಳಿದ್ದಾರೆ. ಇನ್ನು ಮುಂದೆ ಹಾಗಾದ್ರೆ ಮಾಡಬಹುದು ಅಲ್ಲ? ಖಂಡಿತ ಅವರು 1-2 ದಿವಸದಲ್ಲಿ ಮಾಡ್ತೇನೆ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ಖಂಡಿತ ಮಾಡಬಹುದು. ಯಾಕಂದ್ರೆ ಇದು ಈಗ ನಮ್ಮ ಅವ್ರ ಪಂಚಾಯತ್ ಅಧ್ಯಕ್ಷರಾಗಿದ್ದಾರೆ, ಉಪಾಧ್ಯಕ್ಷರು. ಹಾಗಾಗಿ ಖಂಡಿತ ಅವ್ರ ಹತ್ರ ಮಾಡುವಂಥ ಒಂದು ಛಲವು ಉಂಟು, ಖಂಡಿತ ಮಾಡ್ಬೋದು. ಅದಕ್ಕೆ ನಾನು ಅವರನ್ನು ಅಭಿನಂದಿಸ್ತೇನೆ. ಅದನ್ನು ಇಲೆಕ್ಷನ್ನ ಒಳಗೆ ಅಂತಲ್ಲ, ನಾಳೆ ನಾಡದ್ರಲ್ಲಿ ಆಗುವಾಗೆ ಮಾಡಲಿ. ಯಾಕಂದರೆ ಅವರಿಗೆ ಅಧಿಕಾರ ಉಂಟು. ಒಂದು ಪಂಚಾಯತ್ ಅಧ್ಯಕ್ಷ ಹೇಳುವವರಿಗೂ ಸಹ ದೊಡ್ಡ ರೀತಿಯ ಅಧಿಕಾರ ಉಂಟು. ಅವರು ಪಂಚಾಯತ್ ಅಧ್ಯಕ್ಷ ಅಂದರೆ ಒಂದು ಸರ್ವೇಸಾಮಾನ್ಯ ಒಂದು ಆರ್ಡಿನರಿ ಅಧಿಕಾರ ಅಲ್ಲ. ಖಂಡಿತ ಅವರಿಗೆ ಮಾಡಲಿಕ್ಕೆ ಸಾಧ್ಯ ಉಂಟು, ಮಾಡಲಿ. ಜನರು ಕೂಡ ಇಂಥ ಕೆಲಸ ಕಾರ್ಯಗಳಿಗೆ ಹೆಚ್ಚು ರೂಪನ ಕೊಡಲಿ, ಒಗ್ಗಟ್ಟಿರಲಿ. ಮತ್ತು ನಮಗೆ ಆ ಪಕ್ಷ ಈ ಪಕ್ಷ ಅಂತ ಊರಲ್ಲಿ ಬೇಡ, ಅದು ಇಲೆಕ್ಷನ್ ಟೈಮಲ್ಲಿ ಮಾತ್ರ ಇರಲಿ. ಮತ್ತು ಎಲ್ಲರೂ ಒಂದೇ ಹೇಳುವಂಥ ಭಾವನೆ ಇರಲಿ. ಆ ಒಂದು ಒಳ್ಳೆಯ ಒಂದು ಭಾವನೆಯಲ್ಲಿ ಉತ್ತಮ ರೀತಿಯ ಕೆಲಸ ಕಾರ್ಯಗಳಾಗಬೇಕಂತ ನಾನು ಆಶಿಸಲಿಕ್ಕೆ ಹೇಳ್ತೇನೆ. ವೃದ್ಧ ದಂಪತಿಗಳಿಂದ ಏನು 20-30 ಮತಗಳನ್ನ ನೀಡ್ಲಿಕ್ಕೆ ಸಾಧ್ಯವಿಲ್ಲ.
ಆದ್ರೆ ಅವರು ಭಾರತದ ಪ್ರಜೆಗಳೇ, ಅವರು ಕೂಡ ನಮ್ಮಂತೆ ಬದುಕುವ ಹಕ್ಕನ್ನ ಇಲ್ಲಿ ಹೊಂದಿದ್ದಾರೆ ಅನ್ನುವಂತ ವಿಚಾರ. ಸರ್, ನಾನು ಇನ್ನೊಂದು ಕರೆಯನ್ನು ಸ್ವೀಕರಿಸ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನನ್ನ ಹೆಸರು ಶೇಖರ್ ಅಂತ. ಹೇಳಿ ಶೇಖರ್ ಅವರೇ. ಅವರನ್ನು ನೋಡುವಾಗ ಬೇಜಾರಾಗುವುದು. ಆದ್ರೆ ಇಷ್ಟು ಒಂದು ಪ್ರಾಬ್ಲಮ್ ಇರುವ ಮನೆ ನಮ್ಮ ಉದ್ಯಾವರ ಗ್ರಾಮ ಪಂಚಾಯತಿಯವರಿಗೆ ಸಿಕ್ಲೇ ಇಲ್ಲ ಅನ್ನೋದು ದೊಡ್ಡ ದುರಂತ ಸರ್ ಇದು. ಎಸ್ ನಿಜಕ್ಕೂ ಹೌದು. ಉದ್ಯಾವರ ಗ್ರಾಮ ಪಂಚಾಯತಿ ಅವರಿಗೆ ಒಂದು ಇಷ್ಟು ದೊಡ್ಡ ಒಂದು ದುರಂತ ಅವರ ಗ್ರಾಮ ಪಂಚಾಯತಿಯಲ್ಲೇ ಇರುವಂತದ್ದೊಂದು ಅವರಿಗೆ ಎಷ್ಟೊಂದು ಬೇಜಾರಂತ ಹೇಳಿದ್ರೆ ಅದು ತುಂಬಾ ಒಂದು ನೋವಾಗ್ತದೆ ನಮ್ಗೆ. ಅಲ್ಲ, ಈ ಬಾರಿ ಎಲೆಕ್ಷನ್ ಗೆ ಹೋಗುವಾಗ ಅಥವಾ ಎಲೆಕ್ಷನ್ ಕ್ಯಾಂಪೇನ್ ಮಾಡುವಾಗ ಪ್ರತಿಯೊಬ್ಬರ ಮನೆಗಳಿಗೆ ಹೋಗಿ ಚೀಟಿಗಳನ್ನ ನೀಡ್ಲಿಕ್ಕೆ ಆ ಸಂದರ್ಭದಲ್ಲಿ ಗೊತ್ತಿರ್ತದೆ, ಅಥವಾ ಮನೆಯ ವೋಟರ್ ಐಡಿಗಳನ್ನ ಅವರಿಗೆ ಹೋಗಿ ವಿತರಿಸಲಿಕ್ಕೆ ಗೊತ್ತಿರ್ತದೆ. ನೋಡ್ತಾರೆ, ಆದ್ರೆ ಅಲ್ಲೇ ಬೆನ್ನಾಕಿ ಬಂದವರು ಮತ್ತೆ ಆ ಕಡೆ ಹೋಗುದಿಲ್ಲಲ್ಲ ಸರ್. ಈಗ ನೋಡಿ, ಅವ್ರದ್ದು ರೇಷನ್ ಕಾರ್ಡ್ ಅವರು ಸರಿ ಮಾಡಿಕೊಡ್ತೇನೆ ಅಂತ ಹಿಂದಿನ ನಿಮ್ಮ ಚಾನಲ್ ಅಲ್ಲಿ ಅದು ಅವರೇ ಹೇಳಿದ್ದಾರೆ. ರೇಷನ್ ಕಾರ್ಡ್ ಅವರಿಗೆ ಸಿಕ್ಕುವ ಹಾಗೆ ಮಾಡ್ತೇವೆ, ಮತ್ತೆ ಕರೆಂಟ್ ಕೊಡ್ತೇವೆ, ಎಲ್ಲಾನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಆದ್ರೆ ಇನ್ನೂ ಅದನ್ನು ಮಾಡ್ಲಿಲ್ಲ ಅಂತ ಈಗ ಲೈವ್ ಮತ್ತೆ ಇದರಲ್ಲಿ ನಮ್ಮ ಉಪಾಧ್ಯಕ್ಷರು ಹೇಳಿದ್ರು. ಇದು ಎಷ್ಟೊಂದು ನೋವಲ್ವಾ? ಇನ್ನು ಅವರು ಎಷ್ಟು ಯಾವಾಗ ಮಾಡ್ತಾರಂತ ಏನು ಗ್ಯಾರಂಟಿ ಅದು? ಇನ್ನು ಅವ್ರು ಮಾಡಿಕೊಡ್ಲಿಲ್ಲ, ಅದರ ಬಗ್ಗೆ ಚಿಂತೆನೆ ಇಲ್ಲ ಅವರಿಗೆ ಅಂದಾಗ ಅದರ ಬಗ್ಗೆ ಏನು ಕಾಳಜಿ ಇಲ್ಲ ಅವರಿಗೆ. ನಿಜಕ್ಕೂ ಸರ್, ತಮ್ಮ ಕರೆಗಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಆ ಭಾಗದ ಉದ್ಯಾವರ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಉಪಾಧ್ಯಕ್ಷರು ರಿಯಾಜ್ ಪಳ್ಳಿ ಅವರು ತಾವೆಲ್ಲರೂ ಕೂಡ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದೀರಿ. ತಮ್ಮ ಗಮನಕ್ಕೆ ಇಂತಹ ಮಾತುಗಳು ಸಾರ್ವಜನಿಕರಿಂದ ಬಹಳ ಬರ್ತಾ ಇದೆ. ಈ ಹಿಂದೆ 2 ತಿಂಗಳ ಹಿಂದೆ ಕಾರ್ಯಕ್ರಮವನ್ನು ಮಾಡಿದಾಗ ಸ್ಪಂದನ ವಾಹಿನಿ ನಿಮಗೆ ಕರೆಗಳನ್ನು ಸ್ವೀಕರಿಸಿದ್ವಿ, ಕನೆಕ್ಟ್ ಮಾಡಿದ್ವಿ. ಇಲ್ಲ, ನಾವು ಖಂಡಿತ ಮಾಡಿಕೊಡ್ತೇವೆ ಅಂತ ಹೇಳಿದ್ರಿ. 2 ತಿಂಗಳಾಯ್ತು, ಅವರಿಗೆ ಮನೆ ಕೂಡ ನಿರ್ಮಾಣ ಆಯ್ತು, ಇನ್ನೂ ಕೂಡ ರೇಷನ್ ಕಾರ್ಡ್ ಅನ್ನು ಒದಗಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ನಾಳೆಯೇ ಅಪ್ಡೇಟೆಡ್ ಸುದ್ದಿಗಳನ್ನು ಕೂಡ ಸ್ಪಂದನ ವಾಹಿನಿ ಪ್ರಸಾರ ಮಾಡಲಿಕ್ಕಿದೆ. ಯಾವ ವಿಚಾರದ ಕುರಿತಾಗಿ ಅಥವಾ ಯಾವ ರೀತಿಯಲ್ಲಿ ಅವರ ಮನೆಗೆ ಹೋಗಿದ್ದಾರೆ ಅಥವಾ ಯಾವ ರೀತಿಯಲ್ಲಿ ರೇಷನ್ ಕಾರ್ಡ್ ಕುರಿತಾಗಿ ಗಮನವನ್ನು ಹರಿಸಿದ್ದಾರೆ ಅನ್ನುವಂಥ ಅಪ್ಡೇಟೆಡ್ ಸುದ್ದಿಯನ್ನು ಕೂಡ ನಾವು ನಿಮ್ಮ ಎದುರಿಗೆ ನೀಡ್ತೇವೆ. ಇದಕ್ಕಿಂತ ಮೊದಲಿಗೆ ನಾನು ವಿಶ್ವೇಶ್ವರರಲ್ಲಿ ಸರ್, ಕಡೆಯದಾಗಿ ಎಲ್ಲ ವಿಚಾರವನ್ನು ಗಮನದಲ್ಲಿ ಇಟ್ಕೊಂಡು ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದು ಇಂಥ ಘಟನೆ ಆಗಬಾರ್ದು. ಮತ್ತು ಇಂಥ ಘಟನೆಯಲ್ಲಿ ಅಧಿಕಾರಿಗಳು ಇರ್ಬೋದು, ಜನನಾಯಕರು ಇರ್ಬೋದು, ಸಂಘ ಸಂಸ್ಥೆಯವರು ಇರ್ಬೋದು, ಊರಿನವರು ಇರ್ಬೋದು, ಎಲ್ಲಿಯೇ ಒಂದು ಇದ್ದರೆ ಅದನ್ನು ಜಿಲ್ಲಾಡಳಿತದ ಗಮನಕ್ಕೆ ಅಥವಾ ಒಂದು ಮಹಿಳೆ ಅಸಹಾಯಕಗಳಾಗಿರುವಾಗ ಹಿರಿಯ ನಾಗರಿಕರ ಸಹಾಯವಾಣಿಗೆ ಹೇಳ್ಬೋದು, ಅಥವಾ ಮಹಿಳಾ ಸಹಾಯವಾಣಿಗೆ ಹೇಳ್ಬೋದು, ಅಂಗನವಾಡಿ ಕಾರ್ಯಕರ್ತರ ಮುಖಾಂತರ ಕೂಡ ಸರ್ಕಾರಕ್ಕೆ ಹೇಳ್ಬೋದು. ಇವತ್ತು ನಾವು ಹೋಗಿ ಹೇಳಬೇಕಂತಿಲ್ಲ, ಅದಕ್ಕೆ ಬೇಕಾಗುವ ದೂರವಾಣಿ ಸಂಖ್ಯೆ ಇದೆ. ಆ ಒಂದು ಕಂಪ್ಲೇಂಟ್ ಕೊಟ್ಟರೂ ಕೂಡ ಹಿರಿಯ ನಾಗರಿಕ ಸಹಾಯವಾಣಿಯಿಂದ ಇಲಾಖೆಗೆ ಮೆಸೇಜ್ ಹೋಗ್ತದೆ. ಇಂಥದ್ದು ಬಹಳಷ್ಟು ನಮ್ಮಲ್ಲಿ ಬೇಕಾಗುವಂಥ ವ್ಯವಸ್ಥೆಗಳಿದೆ. ಆ ವ್ಯವಸ್ಥೆಗಳನ್ನು ನಾವು ಉಪಯೋಗ ಮಾಡ್ತಾ ಇಲ್ಲ. ನಾನೀಗ ಯಾಕಂದ್ರೆ ನಾವು ಅಧಿಕಾರಿಗಳಿಗೆ ಹೇಳೋದು ಬಿಡೋದು ನಮ್ಮದು ಅದರಲ್ಲಿ ನಡೆಯುವುದಿಲ್ಲ. ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡೋದು, ಸಂಘ ಸಂಸ್ಥೆಯವರಲ್ಲಿ ವಿನಂತಿ ಮಾಡೋದು ಏನಂದರೆ, ಪ್ರತಿ ಊರಿನಲ್ಲಿ ಕೂಡ ಇಂಥ ಒಂದು ಅಸಹಾಯಕರಿರುವಾಗ, ಇಂತಹ ತೊಂದರೆಯಲ್ಲಿರುವಾಗ ಇಷ್ಟ ಅಂತಲ್ಲ, ನಮ್ಮ ಹೋರಾಟ, ನಮ್ಮ ಅಳಿಲೆ ಸೇವೆ ಮಾಡೋದು. ಆ ಅಳಿಲೆ ಸೇವೆ ಹೇಳುವಂಥದ್ದು ರಾಮ ಸೇತುವೆ ಆಗ್ಬೋದು ಇವತ್ತಿನ ಹಾಗೆ, ಅದು ದೊಡ್ಡ ಸೇವೆ ಕೂಡ ಆಗ್ಬೋದು. ಅಂತಹ ಸೇವೆಗೆ ನಾವು ಪ್ರಯತ್ನ ಮಾಡುವ, ಫಲ ಕೊಡೋದು ದೇವರು. ಕೈ ಹಾಕಿದ ಎಲ್ಲ ಕೆಲಸವೂ ನಡೀತದಂತೆಲ್ಲ, ಬೀಸಿದ ಮೊದಲ ಬಿತ್ತನೆ ಬಿತ್ತು ಪೂರ ಕೊಡ್ಡಿಜು ಹೇಳ್ತಾರೆ. ನಮ್ಮ ಪ್ರಯತ್ನವನ್ನು ಮಾಡಬೇಕು. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಬಗ್ಗೆ ಸಮಾಜದಲ್ಲಿ ಅಸಹಾಯಕರು ಇರ್ಬೋದು, ಅನಾರೋಗ್ಯದಲ್ಲಿರ್ಬೋದು, ಇಂಥ ದುರಂತದಲ್ಲಿರುವುದನ್ನು ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಮಾಡಿದರೆ, ಯಾಕಂದರೆ ಇವತ್ತು ಮಾಧ್ಯಮ ಮುಖಾಂತರ ಬಹಳಷ್ಟು ವಿಷಯಗಳು ಸಮಾಜದ ಮುಖ್ಯವಾಹಿನಿಗೆ ಬಂದಿದೆ, ಅದರಲ್ಲಿ ಫಲಶ್ರುತಿಯನ್ನು ಕಂಡಿದೆ. ಎಷ್ಟೋ ಜನರು ಅಸಹಾಯಕರು ಸಹಾಯಕರಾಗಿದ್ದಾರೆ, ತಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿಕೊಂಡಿದ್ದಾರೆ. ಮನೆ ಇರ್ಬೋದು, ಅನಾರೋಗ್ಯ ಇರ್ಬೋದು, ಶಾಲೆ ಇರ್ಬೋದು, ಬೇರೆ ಬೇರೆ ಸಮಸ್ಯೆಗಳು ಪರಿಹಾರ ಆಗಿದೆ. ಜನಸಾಮಾನ್ಯರಲ್ಲಿ ಕೊಡುವಂತಹ ಒಂದು ವ್ಯವಸ್ಥೆ ಇದೆ, ಸಹಾನುಭೂತಿ ಇದೆ, ಸೇವೆ ಮಾಡುವಂತವರು ಬಹಳಷ್ಟು ಜನ ಇದ್ದಾರೆ. ಇದೇ ರೀತಿಯಾಗಿರ್ತಕ್ಕಂಥ ಮಾನವೀಯತೆ ಜನರಲ್ಲಿಯೂ ಕೂಡ ಬೆಳೆಯಬೇಕು. ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ತಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಪುಟ್ಟ ವಿರಾಮದ ಬಳಿಕ ನಮ್ಮೊಟ್ಟಿಗೆ ಅವರು ವಿಶೇಷ ಅತಿಥಿ ಇರ್ತಾರೆ. ಯಾರು ಅಂತ ಕೇಳಿದ್ರೆ, ಇದೇ ವಿಚಾರವನ್ನ, ಈ ಒಂದು ಸ್ಟೋರಿಯನ್ನ ಇಲ್ಲಿಯವರೆಗೆ ಮುಟ್ಟಿಸ್ಲಿಕ್ಕೆ ದೇಶದ ವಿದೇಶಗಳಲ್ಲಿಯೂ ಕೂಡ ಮೂಲೆ ಮೂಲೆಗಳಿಗೆ ತಲುಪಿಸಿದಂತಹ ಓರ್ವ ವ್ಯಕ್ತಿ ನಮ್ಮೊಟ್ಟಿಗೆ ಇರ್ತಾರೆ. ಯಾರು ಅಂತ ಕಾಯ್ತಾ ಇರಿ. ಒಂದು ಪುಟ್ಟ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ.
ಆಶ್ರಯ ಸ್ಪಂದನೆ, ಇದು ಸ್ಪಂದನ ಫಲಶ್ರುತಿ ವಿಶೇಷ ಕಾರ್ಯಕ್ರಮಕ್ಕೆ ವಿರಾಮದ ಬಳಿಕ ಮತ್ತೊಮ್ಮೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇದೀಗ ಕಮಲರವರಿಗೆ ಒಂದು ಬ್ಯಾಂಕ್ ಅಕೌಂಟ್ ಕೂಡ ಇದೆ. ಈ ಬ್ಯಾಂಕ್ ಅಕೌಂಟ್ ಅನ್ನು ಕೂಡ ಅವರಿಗೋಸ್ಕರ ಮಾಡಲಾಗಿದೆ. ಬಹುಶಃ ಇಷ್ಟೆಲ್ಲ ಆಯಿತು, ಇದ್ರ ಹಿಂದೆ ದುಡಿದವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕು. ಈ ಒಂದು ಮನಮುಟ್ಟುವ ರೀತಿಯಲ್ಲಿ ವಾಯ್ಸ್ ಓವರನ್ನು ನೀಡಿದವರು ನಮ್ಮ ಸ್ಪಂದನ ತಂಡದ ವಿನಯ್ರವರು, ಅವರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತೇನೆ. ಅದರ ಜೊತೆಯಲ್ಲಿಯೇ ಇವತ್ತು ಶ್ರೀಕಾಂತ್ ರವರಾಗಿರ್ಬೋದು, ಅದನ್ನು ಎಡಿಟ್ ಮಾಡಿದಂಥ ಶ್ರೀಕಾಂತ್ ರವರಾಗಿರ್ಬೋದು, ಅಥವಾ ಬೇರೆ ಎಲ್ಲ ಇಡೀ ತಂಡಕ್ಕೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಇವೆಲ್ಲದಕ್ಕಿಂತ ಹೆಚ್ಚಾಗಿ ಅವರ ಮನೆಯನ್ನು ಹುಡುಕಿ ಊರಿನವರಿಗೂ ಕೂಡ ಗೊತ್ತಿರಲಿಲ್ಲ, ಆ ಗ್ರಾಮದ ಸಭೆಗೆ ಅಥವಾ ಗ್ರಾಮ ಪಂಚಾಯತ್ಗೂ ಕೂಡ ಗೊತ್ತಿರಲಿಲ್ಲ ಇಂಥವ್ರು ನಮ್ಮ ಊರಲ್ಲಿ ಇದ್ದಾರೆ ಅಂತ ಹೇಳಿ. ಅವರ ಮನೆಗೆ ಹುಡುಕಿ ಹೋಗಿ, ಇಲ್ಲ ಅಮ್ಮ ನಿಮಗೆ ನಾನು ಮನೆಯನ್ನು ಕಟ್ಟಿಸಿಕೊಡ್ತೇನೆ, ಜವಾಬ್ದಾರಿಯನ್ನು ನಾನು ಹೊರ್ತೇನೆ ಅಂತ ಹೇಳಿ ಮಾಧ್ಯಮ ಆಗಿದ್ರು ಕೂಡ ಸಮಾಜ ಸೇವೆಯನ್ನು ಎಸಗಿದಂಥ ಪ್ರಮೋದ್ ಸುವರ್ಣರವರು ನಮ್ಮೊಟ್ಟಿಗಿದ್ದಾರೆ. ಪ್ರಮೋದ್ ಸುವರ್ಣರವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅದರ ಜೊತೆಯಲ್ಲೇ ನಮ್ಮೊಟ್ಟಿಗೆ ಚರ್ಚೆ ಮುಂದುವರಿಸ್ತಾ ಅವರ ಕುರಿತಾಗಿ ಮಾತಾಡಲಿಕ್ಕೆ ನಮ್ಮೊಟ್ಟಿಗೆ ಪುರಂದರ್ ಅವರು ಕೂಡ ಇನ್ನು ಮುಂದೆ ಇರಲಿಕ್ಕಿದ್ದಾರೆ. ಸರ್, ತಮಗೂ ಕೂಡ ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಮೋದ್ ಸುವರ್ಣರವರಲ್ಲಿ, ಏನು ಪ್ರಮೋದ್ ಸುವರ್ಣರವರು ಸಮಾಜ ಸೇವಕರಾಗಿ ಬಿಡ್ತಾರಾ ಹೇಗೆ ನಮ್ಮ ಸ್ಪಂದನದ ವರದಿಗಾರರಿಂದ ಅಂತ ಹೇಳಿ? ಈ ಬಾರಿ ಈ ಹಿಂದೆ ಅನೇಕ ವಿಚಾರಗಳನ್ನು ಪ್ರಮೋದ್ ಸುವರ್ಣರವರು ಮಾಡಿದ್ರು. ಸರ್, ನಾನು ನಿಮಗೆ ವೈಯಕ್ತಿಕ ನೆಲೆಯಲ್ಲಿ ಮತ್ತು ನಮ್ಮ ತಂಡದ ಪರವಾಗಿ ಮತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂಥ ಸರ್ವ ಸದಸ್ಯರ ಅಥವಾ ಸರ್ವ ವೀಕ್ಷಕರ ಪರವಾಗಿ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತೇನೆ. ತಾವೇನು ಹೇಳ್ತೀರಿ ಈ ಕುರಿತಾಗಿ? ಕಾರ್ತಿಕ್, ನಾವು ಏನು ಈ ಒಂದು ವರದಿ ಈ ಒಂದು ಸ್ಪಂದನ ವಾಹಿನಿಗೆ ತಂದಾಗ ಇಲ್ಲಿಯ ಎಲ್ಲ ತಾಂತ್ರಿಕ ವರ್ಗ ಇರ್ಬೋದು, ಎಲ್ಲ ಸಿಬ್ಬಂದಿಗಳು ಇರ್ಬೋದು, ಎಲ್ಲರೂ ಕೂಡ ಅದಕ್ಕೆ ನಾವು ಒಟ್ಟು ಸೇರಿ ಈ ಒಂದು ಏನು ವರದಿಯನ್ನು ನಾವು ರೆಡಿ ಮಾಡಿದ್ದೇವೆ ಅಂತ ಹೇಳ್ಬೋದು. ಎಲ್ಲರೂ ನಾವು ಏನು ಯೂಜ್ವಲ್ ತಂದಿದ್ದೇವೆ ಅದನ್ನು ನೋಡಿದಾಗ ಎಲ್ರಿಗೂ ಬೇಸರ ಆಗಿದೆ. ಆ ಮೊದಲ ಬಾರಿಗೆ ತಂದಂಥ ಯೂಜ್ವಲ್ಗಳನ್ನು ನಾವು ಅದನ್ನು ಏನು ವರದಿಯನ್ನು ಬಿತ್ತರಿಸಿದ ನಂತರ ಸಾಕಷ್ಟು ಅದಕ್ಕೆ ಸ್ಪಂದನೆಗಳು ಸಿಕ್ಕಿದೆ ಅಂತ ಹೇಳ್ಬೋದು. ಈಗ ನನಗೆ ತುಂಬ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ಮಲ್ಪೆಯ ಒಂದು ಏನು ಸಂಸ್ಥೆ ಇದೆ, ಸಂಘ ಇದೆ, ಇವತ್ತು ಇಷ್ಟು ಒಳ್ಳೆಯ ಮನೆಯನ್ನು 1 ತಿಂಗಳಲ್ಲಿ ಅವರು ರೆಡಿ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಂಬಲಿಕ್ಕೂ ಕೂಡ ನಮಗೂ ಕೂಡ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ನಾವು ವರದಿ ಮಾಡಿ 1.5 ತಿಂಗಳಾಗಿರ್ಬೋದು, 1 ತಿಂಗಳಲ್ಲಿ ಅದು ಮನೆ ನಿರ್ಮಾಣ ಆಗಿದೆ. ಕಾರ್ತಿಕ್, ಇದು ಇಂದು ಆ ಮನೆಗೆ ನಾನು ಭೇಟಿ ನಂತರ ಈ ಹೊಸ ಮನೆಯ ಒಂದು ಏನು ಕೀ ಹಸ್ತಾಂತರ ಮಾಡುವ ಒಂದು ಸಮಯದಲ್ಲಿ ನಾನು ಭೇಟಿ ಕೊಟ್ಟಾಗ ನನಗೆ ನನ್ನ ಏನು ವರದಿಗ ಮಾಡಿದ ಎಷ್ಟು ವರದಿಗಿಂತ ನನಗೆ ಖುಷಿಯಾದ ವರದಿ ಅಂತ ಹೇಳಿದ್ರೆ ಇದಂತ ಹೇಳ್ಬೋದು. ಎಲ್ಲೋ ಒಂದು ಕಡೆ ಮಾಧ್ಯಮಗಳು ಕೇವಲ ಇಶ್ಯೂಗಳನ್ನು ಮಾತ್ರ ಹೈಲೈಟ್ ಮಾಡ್ತದೆ, ಕಾಂಟ್ರವರ್ಸಿಗಳನ್ನು ಮಾತ್ರ ಹೈಲೈಟ್ ಮಾಡ್ತದೆ ಅನ್ನುವಂಥ ಕಾಲಘಟ್ಟದಲ್ಲಿ ಇವತ್ತು ಅವರ ಮನೆಗೆ ಹೋಗಿ ಇದನ್ನು ಜನರ ಮನೆಗಳಿಗೆ ಮನಸ್ಸುಗಳಿಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ತಾವು ಮಾಡಿದ್ದೀರಿ. ತಮಗೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತೇನೆ. ಅದ್ರ ಜೊತೆಯಲ್ಲೇ ಹಿಡನ್ ಆಗಿ ವರ್ಕ್ ಮಾಡಿ ಇವತ್ತಿನ ಈ ಕಾರ್ಯಕ್ರಮವನ್ನು ಬಹಳ ಫ್ರೆಶ್ ಮೂಡಿಂದ ನಗ್ನಗ್ತಾ ನೋಡ್ತಾ ಇರುವಂತಹ ಮೇಘರಾಜ್ ರವರಾಗಿರ್ಬೋದು, ಮನೋಜ್ ರವರಾಗಿರ್ಬೋದು, ಧನುಷ್ ರವರಾಗಿರ್ಬೋದು, ಅವರೆಲ್ಲರ ತಂಡಕ್ಕೂ ಕೂಡ ಸ್ಪಂದನ ತಂಡಕ್ಕೆ ಮತ್ತೊಮ್ಮೆ ಧನ್ಯವಾದ ಸಲ್ಲಿಸ್ತೇನೆ. ಸರ್, ನಾನು ತಮ್ಮಲ್ಲಿ ಈಗ ಮನೆಯನ್ನು ನಿರ್ಮಾಣ ಮಾಡಿ ಕೊಡಲಾಗಿದೆ. ಈಗ ಎಲ್ಲೋ ಒಂದು ಕಡೆ ಅವರ ಮುಖದಲ್ಲಿ ಮಂದಹಾಸ ಅನ್ನುವಂಥದ್ದು ಮೂಡಿದೆ. ಆಧಾರ್ ಕಾರ್ಡ್ಗಳು ಬಂದಿವೆ, ಬ್ಯಾಂಕ್ ಅಕೌಂಟ್ಗಳು ಬಂದಿವೆ, ಅದರ ಜೊತೆಯಲ್ಲಿಯೇ ರೇಷನ್ ಕಾರ್ಡ್ಗಳನ್ನು ಕೂಡ ಇನ್ನು ಮುಂದೆ ಮಾಡಿಕೊಡ್ತೇವೆ, ಅವರ ಮನೆಗೆ ರೇಷನ್ಗಳನ್ನು ತಲುಪಿಸ್ತೇವೆ ಅಂತ ಕೂಡ ಅಲ್ಲಿನ ಅಧ್ಯಕ್ಷರು ಉಪಾಧ್ಯಕ್ಷರು ಹೇಳಿದ್ದಾರೆ. ಸರಿ, ಇನ್ನು ಈಗ ತಮ್ಮ ಮನಸ್ಸಿನಲ್ಲಿ ಯಾವ ರೀತಿಯಲ್ಲಿ ಈಗ ಇಷ್ಟೆಲ್ಲ ಭಾಳ ಒಳ್ಳೆ ರೀತಿಯಲ್ಲಿ ಆಗಿದೆ, ಭಾಳ ಸಂತೋಷ ವಿಷಯನೇ. ಇನ್ನುವರೆಗೆ ಏನಂದರೆ ಮನೆ ಆಗಿದೆ ಸುಸಜ್ಜಿತವಾದಂಥ, ಕರೆಂಟ್ ಇಲ್ಲ, ಒಂದು ಕರೆಂಟ್ ವ್ಯವಸ್ಥೆ ಆಗಬೇಕಾಗಿದೆ. ಮತ್ತು ವೃದ್ಧರಿಬ್ಬರು, ನೀರಿನ ವ್ಯವಸ್ಥೆ ಇಲ್ಲ ಮನೆಯಲ್ಲಿ, ಭಾಳ ದೂರ ಹೋಗಿ ಬಾವಿಯಲ್ಲಿ ನೀರು ತರುವಂಥ ವ್ಯವಸ್ಥೆ. ಅವರು ಸಂಜೀವ ಅವರು ಕೆಲಸ ಮಾಡಿ ದುಡಿದು ಬರುವವರೆಗೆ ಹೆಂಡತಿ ಮನೆಯಲ್ಲಿ ನೀರಿಗಾಗಿ ಕಾಯಬೇಕಾಗುವಂಥ ಪರಿಸ್ಥಿತಿ ಇದೆ. ಅಕ್ಷರಶಃ ಭಾಳ ಬೇಸರ ಆಗುತ್ತೆ. ನಾನು ಇವತ್ತೇ ನೋಡಿದ ವಿಚಾರ, ನೀರಿಲ್ಲದವರು ಸುಮ್ಮನೆ ಅಡುಗೆ ಮಾಡದೆ ಕೂತಿದ್ದಾರೆ. ಮತ್ತು ನಾವೇ ಅಲ್ಲಿ ಹೋದವರು ನೀವು ನೀರಿನ ವ್ಯವಸ್ಥೆ ಮಾಡಿ ಅವರಿಗೆ ಅಡುಗೆ ವ್ಯವಸ್ಥೆ ಎಲ್ಲ ಮಾಡಿಸಿ ಬಂದಿದ್ದೇವೆ. ಶೀಘ್ರದಲ್ಲಿ ಅವರಿಗೆ ನೀರಿನ ವ್ಯವಸ್ಥೆ ಆಗಬೇಕಾಗಿದೆ ಮತ್ತು ಕರೆಂಟ್ ವ್ಯವಸ್ಥೆ ಆಗಬೇಕಾಗಿದೆ. ಮನೆ ಅಂಗಳ ಇಲ್ಲದೆ ಆ ಮಣ್ಣು ಎಲ್ಲ ಮನೆ ಒಳಗೆ ಹೋಗ್ತಾ ಉಂಟು. ಒಂದು ಅಂಗಳ ನಿರ್ಮಾಣ, ಈ 3 ಕೆಲಸ ಆದಷ್ಟು ಬೇಗದಲ್ಲಿ ಆದರೆ ಅವರಿಗೆ ಬಹಳ ಖುಷಿ ಆಗ್ಬೋದು ಅಂತ. ಸರ್ಕಾರದಿಂದ ಅನೇಕ ಯೋಜನೆಗಳಿವೆ ಸರ್. ಸರ್ಕಾರದಿಂದ ಅನೇಕ ಯೋಜನೆಗಳಿವೆ ಬಡವರಿಗಾಗಿ ಅಥವಾ ವೃದ್ಧರಿಗಾಗಿ, ವೃದ್ಧಾಪ್ಯ ವೇತನ ಆಗಿರಬಹುದು, ಅಥವಾ ಬಾವಿ ಇಲ್ಲದವರಿಗೆ, ಮನೆ ಇಲ್ಲದವರಿಗೆ ಅನೇಕ ಯೋಜನೆಗಳಿವೆ. ಗ್ರಾಮ ಪಂಚಾಯತಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ನಾ ಈ ಹಿಂದೆ ಹೇಳಿದೆ ಚರ್ಚೆ ಮಾಡುವಂಥ ವೇದಿಕೆ ಇದಲ್ಲ ಅಂತ ಹೇಳಿ, ಮತ್ತೆ ಚರ್ಚೆ ಮಾಡ್ತೇವೆ. ಆದರೆ ಈ ಕೂಡಲೇ ಎಚ್ಚೆತ್ತುಕೊಂಡು ಅವರಿಗೆ ಸೌಕರ್ಯಗಳನ್ನು ನೀಡ್ತಾರೆ ಅಂತ ನಾವು ಭಾವಿಸಿದ್ದೇವೆ. ನಾನು ಪ್ರಮೋದ್ ಸುವರ್ಣರವರಲ್ಲಿ ಮರಳಿ ಬರ್ತೇನೆ. ಸರ್, ಎಲ್ಲೋ ಒಂದು ಕಡೆ ಪ್ರಮೋದ್ ಸುವರ್ಣರವರು ಅಲ್ಲಿಗೆ ಹೋಗದೇ ಇದ್ದಿದ್ರೆ ಇವತ್ತಿಗೆ ಅವರ ಪರಿಸ್ಥಿತಿ ಯಾವ ರೀತಿ ಆಗಿರ್ತಿತ್ತು ಅಂತ ಹೇಳಿ ಆರಂಭದಲ್ಲಿ ತಾವು ಹೋಗುವಾಗ ಯಾವ ವಾತಾವರಣ ಅಲ್ಲಿತ್ತು ಸರ್? ಖಂಡಿತ ಕಾರ್ತಿಕ್, ಯಾಕಂತ ಹೇಳಿದ್ರೆ ನಾವು ಮೊದಲ ಬಾರಿಗೆ ಆ ಒಂದು ಮನೆಯನ್ನು ಹುಡ್ಕೊಂಡು ಹೋಗ್ಲಿಕ್ಕೆ ಕೂಡ ನನಗೆ ಕಷ್ಟ ಆಗಿತ್ತು ಅಂತ ಹೇಳ್ಬೋದು. ನಾನು ಉದ್ಯಾನ ಪರಿಸರ ಎಲ್ಲ ತಿರುಗಾಡಿದವನೇ. ನಾನು ಮೊದಲ ಒಂದು ಮನೆಗೆ ಹೋಗಿ ಕೇಳಿದಾಗ ಅವರ ಹೆಸರನ್ನು ಹೇಳಿ ನಾನು ಕಮಲ ಅವರ ಮನೆ ಅಂತ ಕೇಳಿದಾಗ ಅವರಿಗೆ ಗೊತ್ತಿರಲಿಲ್ಲ.
ನಿಜವಾಗಿ ಅವರ ಮನೆ ಹಿಂದ್ಗಡೆ ಇತ್ತು ಅದು, ಆದರೆ ಅವರಿಗೆ ಗೊತ್ತಿರಲಿಲ್ಲ. ಅಲ್ಲಿಂದ ನಾನು ಮುಂದೆ ಹೋಗಿ ವಿಚಾರಣೆ ಮಾಡ್ಕೊಂಡು ಹೋದಾಗ ನನಗೆ ಈ ಮನೆ ಕಂಡಿತ್ತು. ಯಾಕಂತ ಹೇಳಿದ್ರೆ ಈ ಮನೆ ಏನು ಎಂಟ್ರಿ ಕೊಡುವಾಗಲೇ ನನಗೆ ಗೊತ್ತಾಯಿತು ಇವರು ಹೇಗಿರ್ಬೋದು, ಜೀವನ ಹೇಗಿರ ಅಂತ ನಾನು ಆವಾಗಲೇ ಒಂದು ನನ್ನ ಮನಸ್ಸಲ್ಲಿ ಬಂದಿತ್ತು, ಎಷ್ಟು ಕಷ್ಟಪಟ್ಟಿರ್ಬೋದು. ಯಾಕೆಂತ ಹೇಳಿದ್ರೆ ಮನೆ ಒಳಗೆ ನೀರಿತ್ತು ಆ ದಿವಸ, ಮಳೆಗಾಲದ ನೀರು ಕೂಡ ಇತ್ತು ಅದರ ಒಳಗೆ. ಅಂದರೆ ಏನು ಸಿಮೆಂಟ್ ಸೀಟ್ ಹಾಕಿದ್ರು ಅದೆಲ್ಲ ಒಡೆದು ಹೋಗಿತ್ತು, ಒಳಗೆ ನೀರು ಬರ್ತಾ ಇತ್ತು. ಮನೆ ಸುತ್ತ ತುಂಬ ಗಲೀಜಿತ್ತು. ಯಾಕಂತ ಹೇಳಿದ್ರೆ ಶೌಚಾಲಯ ಇರಲಿಲ್ಲ. ಮೊದಲಾಗಿ ನಾವು ಎಷ್ಟೋ ಬಾರಿ ಹಲವಾರು ಯೋಜನೆಗಳು ಬರ್ತದೆ, ಶೌಚಾಲಯ ನಿರ್ಮಾಣ ಮಾಡಲಿಕ್ಕೆ ಗ್ರಾಮ ಪಂಚಾಯತಿಗೆ ಗೊತ್ತಿಲ್ಲ. ಸ್ಥಳೀಯ ಗ್ರಾಮ ಪಂಚಾಯತ್ ಶೌಚಾಲಯ ಇಲ್ಲದ ಮನೆಗಳನ್ನು ಹುಡುಕಿ ಶೌಚಾಲಯ ಮಾಡ್ತಾ ಕೊಡ್ತಾ ಬರ್ತದೆ. ಪ್ರತಿಯೊಂದು ಗ್ರಾಮ ಪಂಚಾಯತಿನ ಆದ್ಯ ಕರ್ತವ್ಯಗಳಿವೆ. ಯಾಕೆ ಗ್ರಾಮ ಪಂಚಾಯತ್ಗಳು ನಗರಸಭೆಗಳು ಇವೆ ಅಂತ ಹೇಳಿದ್ರೆ ಈ ಒಂದು ಆದ್ಯ ಮೂಲ ಸೌಕರ್ಯಗಳನ್ನ ಜನರಿಗೆ ಒದಗಿಸ್ಲಿಕ್ಕಾಗಿ ಅದನ್ನೇ ಮಾಡ್ಲಿಲ್ಲ ಅನ್ನುವಂತಹ ಖಂಡಿತ ಕಾರ್ತಿಕ್. ಯಾಕಂತ ಹೇಳಿದ್ರೆ ಆ ಒಂದು ವರದಿ ಏನು ಪ್ರಸಾರ ಆದ ನಂತರ ನನಗೆ ಮನಸ್ಸಲ್ಲಿ ಸ್ವಲ್ಪ ಇಲ್ಲಿ ಏನಾದರೂ ಒಂದು ಚೇಂಜಸ್ ಆಗ್ಬೋದು ಅಂತೇಳಿ ಮನಸ್ಸಲ್ಲಿ ಬಂತು. ನಂತರ ದಿನಗಳಲ್ಲಿ ಸಾಕಷ್ಟು ನಮಗೆ ಕರೆಗಳು ಬಂದರೂ ಕೂಡ ಅದಕ್ಕೆ ಸರಿಯಾಗಿ ಸ್ಪಂದನೆಯನ್ನು ಕೊಡ್ತಿಲ್ಲ. ಕೆಲವರು ವಿಚಾರಣೆ ಮಾಡ್ತಾರೆ, ಎಲ್ಲಿ ಅದು ಮನೆ ಹೇಗೆ ಅಂತ ಹೇಳಿದ್ರೆ ನಂತರ ನಮ್ಮ ಹತ್ರ ಫೋನ್ ಕಾಲೇ ಇರೋದಿಲ್ಲ ಅವರದ್ದು. ನಂತರ ಈ ಏನು ಬ್ಯಾಂಕ್ನವರು ಸೊಸೈಟಿ ಅವರು ನಮಗೆ ಸಹಾಯ ಮಾಡಿದ್ದಾರೆ. ನನಗೆ ತುಂಬ ಖುಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಇಂತಹ ಒಂದು ಮನೆಗಳನ್ನು ಸರಿಪಡಿಸುವಂತೆಲ್ಲಿ ಇವರ ಸಪೋರ್ಟ್ ಕೊಟ್ಟಿದ್ದಾರೆ. ಮುಂದೆ ಇವರಿಗೆ ಒಳ್ಳೆಯ ಒಂದು ಭವಿಷ್ಯ ಇದೆ ಅಂತೇಳಿ ನಾನು ಖಂಡಿತವಾಗಿ ನಿಜಕ್ಕೂ ಬಹುಶಃ ಬಡ ದಂಪತಿಗಳ ಹಾರೈಕೆ ಅವರನ್ನ ಇನ್ನು ಮುಂದೆ ಕಾಪಾಡ್ತದೆ. ನಮ್ಮ ಪ್ರಮೋದ್ ಸುವರ್ಣರವರನ್ನು ಕೂಡ ಕಾಪಾಡ್ತದೆ. ಅವರ ಬಗ್ಗೆ ಮಾತಾಡ್ಲಿಕ್ಕೆ ನನಗೆ ಕಷ್ಟ ಆಗ್ತದೆ. ಯಾಕಂತ ಹೇಳಿದ್ರೆ ಆ ಒಂದು ಏನು ಇವತ್ತು ನಾನು ಅದ್ರ ಬದಲಾವಣೆಯನ್ನು ಕಂಡಿದ್ದೇನೆ, ಇದು ಎಲ್ಲೇ ಒಂದು ಕನಸು ತರ ಆಗ್ತಾ ಇದೆ ನನಗೆ. ಯಾಕಂತ ಹೇಳಿದ್ರೆ ಒಂದು ತಿಂಗಳಲ್ಲಿ ಅವರಿಗೆ ಮನೆ ರೆಡಿ ನಿರ್ಮಾಣವಾಗಿದೆ. ತಾವು ಅಲ್ಲಿಗೆ ಹೋಗುವಾಗ ಈ ಒಂದು ವರದಿ ಇಷ್ಟು ಪ್ರಖರವಾಗಿ ಪಸರಿಸಿ ಇಂತಹ ಒಂದು ಮಾರ್ಗವನ್ನು ಅವರಿಗೆ ಅವತ್ತು ಹೇಳಿದ್ದಾರೆ, ನಾನು ಖಂಡಿತವಾಗಿ ಇದನ್ನು ಮಾಡಿಯೇ ಮಾಡ್ತೇನೆ ಅಂತ ಹೇಳಿ ಪ್ರಮೋದ್ ಅವರು ನನಗೆ ಹೇಳಿದ ಮಾತು. ಈಗ ಜೊತೆಯಲ್ಲಿ ಒಂದು ವಿಶೇಷ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇವೆ ಆರೂರು ತೋಟ ಗಣೇಶೋತ್ಸವ ಸಮಿತಿ. ಈ ಹಿಂದೆ ಅವರಿಗಿದ್ದಂತಹ ಮನೆಯನ್ನ ನಿರ್ಮಾಣ ಮಾಡಿಕೊಟ್ಟವರು, ಅವರಿಗೆ ಕೂಡ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇವೆ. ನಾನು ತಮ್ಮಲ್ಲಿ ಎಲ್ಲೋ ಒಂದು ಕಡೆ ಈ ದಂಪತಿಗಳಿಗೆ ಮಕ್ಕಳು ಇದ್ದಿದ್ದಿದ್ರೆ ಇಷ್ಟೊತ್ತಿಗೆ ಅವ್ರು ಯಾವ ರೀತಿಯ ಜೀವನವನ್ನ ಸಾಗಿಸಬಹುದಾಗಿತ್ತು. ಅವ್ರಿಗೆ ಎಷ್ಟೋ ಬಾರಿ ಎನಿಸಿರ್ಬಹುದೇನೋ, ನಮಗೆ ಮಕ್ಕಳಿಲ್ಲದ ಕಾರಣಕ್ಕಾಗಿ ಈ ರೀತಿಯ ಸಮಸ್ಯೆಯನ್ನು ನಾವು ಅನುಭವಿಸ್ತಾ ಇದ್ದೇವೆ ಅಂತ ಹೇಳಿ. ಆ ಮಕ್ಕಳ ಸ್ಥಾನವನ್ನು ತುಂಬುವಂತ ಪ್ರಯತ್ನವನ್ನ ಪ್ರಮೋದ್ ಸುವರ್ಣರವರು ಮಾಡಿದ್ರು, ಅಥವಾ ಬೇರೆ ಬೇರೆ ಕಡೆಯವರು ಕೂಡ ಮಾಡಿದ್ರು. ತಾವು ಕೂಡ ಇದೀಗ ಮಾಡ್ತಾ ಇದ್ದೀರಿ. ತಾವೇ ಆಗ ಮಾತಾಡ್ತಾ ಹೇಳಿದ್ರಿ, ಅಲ್ಲಿಗೆ ಹೋಗೋವರೆಗೂ ಕೂಡ ಅವರ ಪರಿಸ್ಥಿತಿ ಆ ರೀತಿ ಇದೆ ಅಂತ ಗೊತ್ತಿರ್ಲಿಲ್ಲ. ತಮಗೆ ಏನನ್ನಿಸ್ತು ಆ ಸಂದರ್ಭದಲ್ಲಿ, ಈಗ ಏನನ್ನಿಸ್ತಾ ಇದೆ? ಆ ಪರಿಸ್ಥಿತಿ ನೋಡುವಾಗ ಅದೇ ಅವರು ಈ ಥರ ಇರಲೇಬಾರ್ದಿತ್ತು. ಆದರೆ ದೇವರ ಅಥವಾ ಅವರ ಒಂದು ಹಣೆ ಅಂತ ಹೇಳಲಿಕ್ಕೆ ಬರಲ್ಲ. ಆ ಥರ ಇದ್ದರು. ಇನ್ನು ಖಂಡಿತವಾಗಿ ಅವರನ್ನು ಯಾವ ಥರ ಆದರೂ ನಾವು ನಮ್ಮ ಆದಷ್ಟು ಪ್ರಯತ್ನದ ಮುಖಾಂತರ ಅವರನ್ನೊಂದು ಒಳ್ಳೆ ಸ್ಥಾನದಲ್ಲಿ ಇರಿಸಬೇಕಂತ ಹೇಳಿ ನಮಗೆ ಒಂದು ಮನಸ್ಸಿಗೆ ಅಂದಿತ್ತು. ಬಹಳ ಸಂತೋಷವಾಯ್ತು. ಇವಾಗ ನಾನು ಈ ಹಿಂದಿನಿಂದಲೂ ಕೂಡ ಪ್ರಮೋದ್ ಅವರು ನನ್ನ ಹತ್ರ ಆಗಾಗ ಒಂದು ಮಾತು ಹೇಳ್ತಾ ಇರ್ತಾರೆ, ಬೇರೆ ಏನು ಬೇಡ, ನಾವು ಧರ್ಮದ ಹಾದಿಯಲ್ಲಿ ಹೋದ್ರೆ ಸಾಕು, ಆ ಧರ್ಮವೇ ನಮ್ಮನ್ನ ಕಾಪಾಡ್ತದೆ ಅಂತ ಹೇಳಿ. ಅವರ ಯಾರ ಬಳಿಯಲ್ಲಿ ಹೋಗಿ ಕೂಡ ಭಿಕ್ಷೆಯನ್ನ ಕೇಳಲಿಲ್ಲ. ಇಲ್ಲ ನನ್ನಲ್ಲಿ ಇದಿದೆ ದಯವಿಟ್ಟು ಭಿಕ್ಷೆಯನ್ನ ಕೊಡಿ ಅಂತ ಅವ್ರು ಕೇಳಲಿಲ್ಲ. ಬದಲಿಗೆ ಏನು ಉಳಿದಿದೆ ಬೇರೆಯವರ, ನೀವು ಹೇಳಿದಾಗೆ ಕೆಲಸಕ್ಕೆ ಹೋಗೋರ ಮನೆಯಲ್ಲಿ ಏನು ಉಳಿದಿದೆ ಅದನ್ನ ತಂದು ತಿಂತಾ ಇದ್ರು. ಉಪವಾಸ ಏನು ಇಲ್ಲ ಅಂತ ಹೇಳಿದ್ರೆ ಉಪವಾಸ ಇರ್ತಾ ಇದ್ರು. ಪ್ರಮೋದ್ ಸುವರ್ಣರವರ ಇಷ್ಟೆಲ್ಲ ಓಡಾಟವನ್ನ ಮಾಡಿದ್ದೀರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಡೆಯದಾಗಿ ಒಂದು ಸುಖ ಮನಸ್ಸಿನಿಂದ ತಾವು ಹೇಳೋದಾದ್ರೆ ಏನ್ ಹೇಳಿಕ್ಕೆ ಇಷ್ಟ? ಪದೇ ನಾವು ಹೇಳೋದುಂಟು, ಏನಂತ ಹೇಳಿದ್ರೆ ನಿಮ್ಮೊಟ್ಟಿಗೆ ನಾವು ಸ್ಪಂದನ ಇರ್ತೇವೆ ಅಂತ ಹೇಳಿ. ನಿಮ್ಮೂರಲ್ಲಿ ಯಾವುದೇ ಒಂದು ಇಂತಹ ಸಮಸ್ಯೆಗಳಿದ್ದಾಗ ಮಾಧ್ಯಮದ ಮುಖಾಂತರ ಅದನ್ನು ಏನಾದರೂ ಸ್ವಲ್ಪ ಆದರೂ ಸರಿಪಡಿಸಬಹುದು. ಕಾರ್ತಿಕ್, ನಾವು ಇದಕ್ಕಿಂತ ಮುಂಚೆ ಯಾವುದು ರಮೇಶ್ ಪೂಜಾರಿ ಅವರ ಒಂದು ಅವರ ಕಾರ್ಯಕ್ರಮದಲ್ಲಿ ಕೂಡ ಹೇಳಿದ್ವಿ, ನಿಮ್ಮ ಊರಲ್ಲಿ ಯಾವುದಾದ್ರೂ ಇಂಥ ಸಮಸ್ಯೆಗಳಿದ್ದಾಗ ನೇರವಾಗಿ ಸ್ಪಂದನ ವಾಹಿನಿಯ ನಂಬರ್ ಕೂಡ ಇರ್ತದೆ. ನೀವು ಕರೆ ಮಾಡಿದಾಗ ಯಾರಾದ್ರೂ ದಾನಿಗಳು ಇರ್ತಾರೆ, ಅವರಿಂದ ಏನಾದರೂ ನಮಗೆ ಮಾಡಿಸುವಂಥ ಕೆಲಸ ನಾವು ಮಾಡ್ಬೋದು. ಕಾರ್ತಿಕ್, ಇದು ನಮ್ಮ ಜನರು ಮಾಡಬೇಕಾದಂಥ ಕೆಲಸ ಅಂತ. ಮುಂದಿನ ದಿನಗಳಲ್ಲಿ ಇಂಥ ಏನಾದರೂ ಸಮಸ್ಯೆಗಳಿದ್ದಾಗ ಖಂಡಿತ ಅದಕ್ಕೆ ನಾವು ಸ್ಪಂದನೆಯನ್ನು ಕೊಡ್ತೇವೆ ಅಂತ ಹೇಳ್ತಾ ಇದ್ದೇವೆ. ಕಾರ್ತಿಕ್, ನಾನಂತೂ ಖಂಡಿತವಾಗಿ ಇಂತಹ ಏನು ಸಮಸ್ಯೆಗಳಿದೆ ಅದು ಮೊದಲು ನಾನು ಅದನ್ನು ವರದಿ ಮಾಡೋದು ಅಂಥದ್ದೇ ನನಗೆ ಬೇಕು. ಬೇರೆ ಯಾವುದು ವರದಿಗೆ ನನಗೆ ಅಷ್ಟು ನಾನು ಇಷ್ಟಪಡುವನು ಕೂಡ ಅಲ್ಲ. ಇಂತಹ ಕೆಲಸಗಳಲ್ಲಿ ನಾನು ಮುಂದಿನ ದಿನಗಳಲ್ಲಿ ಮುಂದುವರಿಸಬಹುದು. ಯಾವಾಗಲೂ ಹೇಳ್ತಾ ಇರ್ತೇವೆ ಸ್ಪಂದನ ಕರಾವಳಿಗರ ಧ್ವನಿ ಅಂತ ಹೇಳಿ. ಇನ್ನು ಮುಂದೆ ನಿಜಕ್ಕೂ ಕೂಡ ಕರಾವಳಿಗರ ಧ್ವನಿಯಾಗಿ ನಾವು ಶ್ರಮಿಸ್ತೇವೆ. ನಿಮ್ಮೆಲ್ಲರ ಸಹಕಾರ ಬೇಕಷ್ಟೇ. ಪ್ರಮೋದ್ ಸುವರ್ಣರವರಿಗೆ ವಿಶೇಷ ಧನ್ಯವಾದವನ್ನು ಸಲ್ಲಿಸ್ತಾ ಸರ್, ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ತಮಗೂ ಕೂಡ ಧನ್ಯವಾದ. ವೀಕ್ಷಕರೇ, ಗಮನಿಸಿದ್ರೆ ಇವತ್ತಿನ ಕಾರ್ಯಕ್ರಮವನ್ನ ಇನ್ನೂ ಕೂಡ ನಾವು ನಿಮ್ಮಲ್ಲಿ ಕೇಳ್ತಾ ಇದ್ದೇವೆ,
ತಾವೆಲ್ಲರೂ ಕೂಡ ಮಾನವೀಯತೆಯ ದೃಷ್ಟಿಯಿಂದ ಇಂತಹ ಅನೇಕ ಬಡ ಕುಟುಂಬಗಳು, ಅನೇಕ ಬಡ ಮನಸ್ಸುಗಳು, ನೊಂದ ಮನಸ್ಸುಗಳು ಸಮಾಜದಲ್ಲಿವೆ. ಅವರಿಗೆ ಸಹಾಯವನ್ನು ಮಾಡುವುದನ್ನು ಕಲ್ತ್ಕೊಳ್ಳಿ. ಸಾಧ್ಯವಾಗದೇ ಇದ್ರೆ ಅಥವಾ ತಮ್ಮಲ್ಲಿಯೂ ಕೂಡ ಸಾಧ್ಯವಾಗದೇ ಇದ್ರೆ ಮನಸ್ಸಿದ್ರೆ ಸಾಕು, ನಿಮಗೆ ಸ್ಪಂದನ ವಾಹಿನಿಯೊಂದಿಗೆ ಹಂಚಿಕೊಳ್ಳಿ. ಪ್ರಮೋದ್ ಸುವರ್ಣರಂತೆ ಅದೆಷ್ಟೋ ವರದಿಗಾರ ನಮ್ಮೊಟ್ಟಿಗಿದ್ದಾರೆ, ಅವರ ಬಳಿಯಲ್ಲಿ ತಮ್ಮ ಆತಂಕವನ್ನು ಹೇಳಿಕೊಳ್ಳಿ. ಖಂಡಿತವಾಗಿ ಕೂಡ ಪ್ರತಿಯೊಬ್ಬರಿಗೂ ಕೂಡ ಆಸರೆಯನ್ನು ನೀಡುವಂತಹ ಕರಾವಳಿಗರ ಧ್ವನಿಯಾಗಿ ಇನ್ನು ಮುಂದೆ ಕೂಡ ನಾವು ಸಾಕ್ತೇವೆ. ನಿಮ್ಮ ಆಶೀರ್ವಾದ ನಮ್ಮೊಟ್ಟಿಗೆ ಕೈ ಜೋಡಿಸ್ತೀರಿ ಅನ್ನೋ ಭರವಸೆ ಮೇಲೆಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸ್ತಾ ಇರಿ ಸ್ಪಂದನ.